ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. Jingle bells, jingle all the way. Oh, what fun it is to ride on a one-horse open sleigh. Hey, jingle bells, jingle all the way. Oh, what fun it is to ride on a one-horse open sleigh. Hello, Judith ma'am. Hello. So, Hi, welcome to Sukanya. Namma Saviruchi Karyakrama. Thank you so much. And wish you a very happy, Merry Christmas. Thank you very much. ಸೊ ಹಬ್ಬದ ದಿವಸ ಬಂದಿದ್ದೀರಿ. ಸೊ ಏನು ನಮಗೆ ಮಾಡ್ತಾ ಇದ್ದೀರಿ ಅಂದ್ರೆ ಮನೆಯಲ್ಲಿ ಬಿಟ್ಟು ಇಲ್ಲಿ ಬಂದಿದ್ದೀರಿ. ಸೊ ನಮ್ಗೇನಾದ್ರೂ ಗಿಫ್ಟ್ಸ್ ಎಲ್ಲ ತಂದಿದ್ದೀರಾ, ಏನು ಹೇಗೆ? Of course, ನಾನೇ ಗಿಫ್ಟ್ ಅಲ್ಲ, ನನ್ನ ಮನೆ ಬಿಟ್ಟು ಇಲ್ಲಿ ಅಡಿಗೆ ಮಾಡ್ಲಿಕ್ಕೆ ಬಂದಿದ್ದೇನೆ, ಅದೇ ಒಂದು ದೊಡ್ಡ ಗಿಫ್ಟ್. ಸೊ ಹಾಗಾದ್ರೆ ಇವತ್ತು ಕ್ರಿಸ್ಮಸ್ ಸ್ಪೆಷಲ್ ನಮ್ಗೆ ಏನಾದ್ರೂ ಸ್ಪೆಷಲ್ ಡಿಶಸ್ ಇರುತ್ತೆ? ಖಂಡಿತವಾಗಿಯೂ. ಕ್ರಿಸ್ಮಸ್ ಇಸ್ ಅ ಸೆಲೆಬ್ರೇಷನ್ ಅಂತ ಹೇಳುವಾಗ ಏನಾದ್ರೂ ಸ್ಪೆಷಲ್ ಇರ್ಲೇಬೇಕಲ್ಲ. ಎಕ್ಸಾಕ್ಟ್ಲಿ. ಸೊ ಹಾಗಾದ್ರೆ ನಮ್ಮ ಅರುಣಾ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಕುಚ್ಚಲಕ್ಕಿ ಎಲ್ಲವನ್ನು ಬಳಸ್ಕೊಂಡು ಕೂಡ ನಮ್ಗೆ ಇವತ್ತು ಅಡುಗೆ ಮಾಡ್ತೀರಿ. ಇನ್ನು ಸ್ಪೆಷಲ್ ಇರುತ್ತೆ. ಓಕೆ, ಸರಿ ಹಾಗಾದ್ರೆ ಕಿಚನ್ಗೆ ಹೋಗೋಣ, ಬನ್ನಿ. ಸೊ ಹೇಗಾಗಿದೆ ನಮ್ಮ ಕ್ರಿಸ್ಮಸ್ ಟ್ರೀ? ವೆರಿ ಬ್ಯೂಟಿಫುಲ್. ಸೊ ಹೇಗೆ ಡೆಕೋರೇಟ್ ಮಾಡಿದ್ವಿ? ಸೊ ಇವತ್ತು ಸೆಲೆಬ್ರೇಷನ್ ಟೈಮ್. ಸೊ ನಮ್ಮ ಕಿಚನ್ಗೆ ಹೋಗೋಣ ಹಾಗಾದ್ರೆ, ಬನ್ನಿ. ಎಸ್, ಈಗ ಜುಡಿತ್ ಅವರು ಯಾವ ರೆಸಿಪಿ ಮಾಡ್ತಾ ಇದ್ದೀರಿ? ಅರುಣಾ ಮಸಾಲಾ ಬಳಸಿ ಏನಾದರೂ ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀರಾ ಊಟಕ್ಕೆ ಅಥವಾ ಏನು? ಅರುಣಾ ಮಸಾಲಾ ಬಳಸಿ ಮಾಡ್ತೇನೆ, ಆದ್ರೆ ಫಸ್ಟ್ ಒಂದು ಸ್ವೀಟ್ ಐಟಮ್ ಮಾಡುವ ಅಂತ. ಯಾಕಂದ್ರೆ ಕ್ರಿಸ್ಮಸ್ ಅಲ್ಲ, ಸೆಲೆಬ್ರೇಷನ್ ಟೈಮ್ ಅಂದ್ರೆ ಸ್ವೀಟ್ ನೋಟ್ ಅಲ್ಲಿ ಬೇಕು. ಹೌದು. ಸೊ ಆ ನಂತರ ಆಮೇಲೆ ಒಂದು ಚಿಕನ್ ಐಟಮ್ ಮಾಡ್ತಾ ಇದ್ದೇನೆ. ಅದಕ್ಕೆ ನಾವು ನಿಮ್ಮ ಅರುಣಾ ಮಸಾಲಾ ಮತ್ತೆ ಸನ್ಫ್ಲವರ್ ಆಯಿಲ್ ಅನ್ನು ಬಳಸಿ ಕುಕ್ ಮಾಡುವ. ಓಕೆ, ಡನ್. ಎಸ್, ಫಸ್ಟ್ ಹಾಗಾದ್ರೆ ಈಗ ಸ್ವೀಟ್ ಅಂದ್ರಿ, ಏನ್ ಮಾಡ್ತಾ ಇದ್ದೀರಿ ಇವತ್ತು? ನಾನು ಕ್ರಿಸ್ಮಸ್ ಅಲ್ಲ, ಕ್ರಿಸ್ಮಸ್ ಅಂತ ಹೇಳಿದ್ಮೇಲೆ ಮನೆಯಲ್ಲೆಲ್ಲ ಡ್ರೈ ಫ್ರೂಟ್ಸ್ ಇರುತ್ತೆ, ಮತ್ತೆ ಅದು ಹೆಲ್ತಿಗೆ ಸಹ ಒಳ್ಳೇದು. ಹೆಲ್ತ್ ಕಾನ್ಶಿಯಸ್ ಇದ್ದವರಿಗೆ ಸಹ ಹೆಲ್ತಿಗೆ ವೆರಿ ಗುಡ್. ಸೊ ಇವತ್ತು ನಾನು ಈ ಡೇಟ್ಸ್ ಇದೆಯಲ್ಲ, ಖರ್ಜೂರ, ವೆರಿ ಸ್ಟ್ರೆಂಥನಿಂಗ್. ಇದರಲ್ಲಿ ಐರನ್ ಕಂಟೆಂಟ್ ಫುಲ್ ಇದೆ. ಮತ್ತೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಈ ಡೇಟ್ಸ್ ಅನ್ನು ಸ್ಟಫ್ ಮಾಡಿ ಇದನ್ನು ಚಾಕ್ಲೇಟ್ ಸಿರಪ್ ಅಲ್ಲಿ ಡಿಪ್ ಮಾಡಿ ಚೊಕೋ ಡೇಟ್ಸ್ ಅನ್ನು ಮಾಡ್ತಾ ಇದ್ದೇನೆ. ಸೊ ಕೇಳುವಾಗ ತುಂಬಾ ಚೆನ್ನಾಗಿ ಕೇಳ್ತಾ ಇದೆ, ಅಂದ್ರೆ ತಿನ್ನುವಾಗ ಎಷ್ಟು ಟೇಸ್ಟಿ ಇರುತ್ತಾ ಏನ. ಸೊ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡುವ. ಫಸ್ಟ್ ಬಿಗಿನಿಂಗ್ ವಿತ್, ಈಗ ಈ ಡೇಟ್ಸ್ ಅನ್ನು ನಾವು ಸ್ಟಫ್ ಮಾಡ್ಲಿಕ್ಕೆ ಇರಬೇಕು. ಅದಕ್ಕೆ ಇದು ನಾನು ಆಮಂಡ್ಸ್ ತಂದಿದ್ದೇನಲ್ಲ, ಈ ಆಮಂಡ್ಸ್ ಅನ್ನು ನಾವು ಈ ಡೇಟ್ಸ್ ನೊಳಗೆ ಸ್ಟಫಿಂಗ್ ಮಾಡುವ. ಅದರ ಮೊದಲು ಈ ಓರಿಯೋ ಬಿಸ್ಕೆಟ್ಸ್ ಇದೆಯಲ್ಲ, ಇದ್ರದ್ದು ಒಂದು ಡೋ ಪ್ರಿಪೇರ್ ಮಾಡ್ಲಿಕ್ಕಿದೆ. ಓರಿಯೋ ಬಿಸ್ಕೆಟ್ಸ್ ಅದನ್ನು ನಾವು ಸ್ಟಫಿಂಗಿಗೆ ಯೂಸ್ ಮಾಡ್ಬೋದು. ಆಮೇಲೆ ನಮ್ಗೆ ಉಳಿದ ಡೋ ಅಲ್ಲಿ ನಮ್ಗೆ ಪ್ಲೇನ್ ಚೋಕೋ ಬಾಲ್ಸ್ ಕೂಡ ಮಾಡ್ಬೋದು. ಈಗ ಬೈ ಒನ್ ಗೆಟ್ ಒನ್ ಫ್ರೀ. ಹಾಗಾದ್ರೆ ಎಕ್ಸಾಕ್ಟ್ಲಿ. ಈಗ ಇದನ್ನು ನಾನು ಕ್ರಶ್ ಮಾಡ್ಲಿಕ್ಕೆ ಇದನ್ನು ಜಿಪ್ ಪೌಚ್ ಅಲ್ಲಿ ಹಾಕಿರ್ತೇನೆ. ಆಕ್ಚುಲಿ ಮಿಕ್ಸರ್ ಅಲ್ಲಿ ಸಹ ಮಾಡ್ಬೋದು, ಒಂದು ವೇಳೆ ಮಿಕ್ಸಿ ತೊಳಿಲಿಕ್ಕೆ ಎಲ್ಲ ಎಕ್ಸ್ಟ್ರಾ ತುಂಬಾ ಕೆಲಸ ಆಗ್ತದಲ್ಲ, ಹಾಗೆ ಈಗ ಇದರಲ್ಲಿ ಹಾಕಿ ಜಿಪ್ ಪೌಚ್ ಅಲ್ಲಿ ಹಾಕಿ. ಮಹಿಳೆಯರ ವೆಪನ್. ಸೊ ಲಟ್ಟಣಿಗೆ ತಗೊಳ್ಳಿ, ಕೋಪ ಬಂದ್ರೆ ಸಾಕು ಕೈಯಲ್ಲಿ ಹಿಡಿದು ಇದನ್ನು ಕ್ರಶ್ ಮಾಡುವ, ಚೆನ್ನಾಗಿ ಕ್ರಶ್ ಮಾಡಿ. ಓಕೆ,
ಇದ್ರದ್ದು ನಾನು ಕ್ರೀಮನ್ನು ತೆಗಿತಾ ಇಲ್ಲ. ಆಕ್ಚುಲಿ ಈ ಓರಿಯೋ ಬಿಸ್ಕೆಟ್ಸ್ ಅಲ್ಲಿ ನಡುವಲ್ಲಿ ಕ್ರೀಮ್ ಇರುತ್ತೆ, ಕೆಲವರು ಅದರ ಕ್ರೀಮ್ ಅನ್ನು ತೆಗಿತಾರೆ. ಆದ್ರೆ ಇದಕ್ಕೆ ನಾನು ಕ್ರೀಮ್ ಅನ್ನು ತೆಗೆಯುವುದಿಲ್ಲ, ಯಾಕಂದ್ರೆ ಇದ್ರಲ್ಲಿ ಮತ್ತೆ ಆಮೇಲೆ ನಾವು ಏನು ಶುಗರ್ ಆಡ್ ಮಾಡಲ್ಲ, ಇದ್ರ ಸ್ವೀಟ್ನೆಸ್ ಸಾಕು. ಯಾಕಂದ್ರೆ ಮತ್ತೆ ಅದು ಬೈಂಡಿಂಗಿಗೆ ಸಹ ಒಳ್ಳೆ ಸಾಫ್ಟ್ ಆಗಿ ಬರ್ತದೆ, ಯಾಕಂದ್ರೆ ಅದರಲ್ಲಿ ಕ್ರೀಮ್ ಇರ್ತದೆ ಅಲ್ಲ, ಹಾಗೆ ಯೂಸ್ ಮಾಡಿ. ನೀವು ಅದನ್ನ ಡವ್ ಆಗಿ ಯೂಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಹಾಗಾಗಿ ಆ ಕ್ರೀಮ್ ಇದ್ರೆ ಇನ್ನೂ ಯೂಸ್ಫುಲ್ ಆಗುತ್ತೆ. ಹೌದು, ಕರೆಕ್ಟ್. ಈಗ ಇದನ್ನು ಒಂದು ಬೌಲಲ್ಲಿ ಹಾಕಿ ಈಗ ಇದನ್ನು ಸಾಫನ್ ಮಾಡಲಿಕ್ಕೆ ಒಂದು ಸ್ವಲ್ಪ ನಾನು ಬಟರ್ ಹಾಕ್ತಾ ಇದ್ದೇನೆ. ಅಬೌಟ್ 1 ಟೇಬಲ್ ಸ್ಪೂನ್ 1 ಟೇಬಲ್ ಸ್ಪೂನ್ ಆಫ್ ಬಟರ್. ಆಮೇಲೆ ಒಂದು ಸ್ವಲ್ಪ ಬೈಂಡಿಂಗ್ ಬರಲಿಕ್ಕೆ ಕಂಡೆನ್ಸ್ಡ್ ಮಿಲ್ಕ್. ಇದು ಇನ್ನೂ ಎಕ್ಸ್ಟ್ರಾ ಆಡೆಡ್ ಸ್ವೀಟ್ನೆಸ್. ಅದು ಕಂಡೆನ್ಸ್ ಮಿಲ್ಕ್ ಹಾಕುವಾಗ ಅದು ಒಂದು ಸ್ವಲ್ಪ ಸ್ಟಿಫ್ನೆಸ್ ಬರ್ತದೆ, ಅದು ಸ್ವಲ್ಪ ಟೈಟ್ ಆಗ್ತದೆ. ಮತ್ತೆ ಅದರ ಸ್ವೀಟ್, ಈ ಕಂಡೆನ್ಸ್ ಮಿಲ್ಕ್ ಇದು ಸ್ವೀಟ್ನೆಸ್ ಮತ್ತೆ ಟೇಸ್ಟ್ ಉಂಟಲ್ಲ ಇದರಲ್ಲಿ ತುಂಬಾ. ನಾನು ಯೂಶುವಲಿ ಇದನ್ನ ಖೀರ್ ಮಾಡುವಾಗ ಅಥವಾ ಏನಾದ್ರೂ ಮಾಡುವಾಗ ಸ್ವಲ್ಪ ಆದ್ರೂ ಹಾಕ್ತೇನೆ. ಕರೆಕ್ಟ್. ಹಾಕುವಾಗ ಫಸ್ಟ್ ಬಾಯಿಗೆ ಹೋಗುತ್ತೆ. ಆಕ್ಚುಲಿ ಕಂಡೆನ್ಸ್ ಮಿಲ್ಕ್ ಉಂಟಲ್ಲ, ಖಾಲಿ ನೀವು ಟೋಸ್ಟ್ ಮೇಲೆ ಹಾಕಿ ಕೂಡ ತಿನ್ಬೋದು. ವೆರಿ ನೈಸ್ ಟೇಸ್ಟ್, ಒಳ್ಳೆ ಟೇಸ್ಟ್. ಈವನ್ ಕ್ರೀಮ್ ಕ್ರ್ಯಾಕ್ ಬಿಸ್ಕೆಟ್ ಸಿಗ್ತದೆ ಅಲ್ಲ, ಅದು ಆಕ್ಚುಲಿ ಬ್ಲ್ಯಾಂಡ್, ಯಾಕಂದ್ರೆ ಮಕ್ಕಳು ಇಷ್ಟಪಡೋದಿಲ್ಲ, ಯಾಕಂದ್ರೆ ಅದು ಡಯಟ್ ಮಾಡುವವರು ಜಾಸ್ತಿ. ಆದ್ರೆ ಸಹ ನೀವು ಅದ್ರ ಮೇಲೆ ಇದನ್ನು ನೀವು ಹಾಕಿ ತಿಂದ್ರೆ ಅದರ ಒಂದು ಟೇಸ್ಟೇ ಒಂದು ಬೇರೆ ಇರುತ್ತಲ್ಲ. ಇದು ಈಗ ಹೀಗೆ ಮಶಿ ಆಗ್ತಾ ಬಂದಿದೆ ಅಲ್ಲ, ಈಗ ಇದಕ್ಕೆ ಒಂದ್ ಸ್ವಲ್ಪ ನಾವು ಕೋಲ್ಡ್ ಮಿಲ್ಕ್, ಚಿಲ್ಡ್ ಮಿಲ್ಕ್ ಹಾಕಬೇಕು. ಯಾಕಂದ್ರೆ ವಾರ್ಮ್ ಮಿಲ್ಕ್ ಹಾಕಿದ್ರೆ ಇದರಲ್ಲಿ ಬಟರ್ ಹಾಕಿದೆ ಅಲ್ಲ, ಅದು ಮತ್ತೆ ಆಯಿಲ್ ಕಂಟೆಂಟ್ ಬಿಡ್ತದೆ. ಹಾಗೆ ಒಂದ್ ಸ್ವಲ್ಪ ಇದನ್ನು ಹಾಲನ್ನು ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ. ಸೊ ಇದು ನಿಮ್ದೇ ಇನೋವೇಟಿವ್ ಡಿಶ್. ಈ ಕ್ರಿಸ್ಮಸ್ ಟೈಮ್ ಅಲ್ಲಿ ಎಲ್ಲ ಮಾಡೋದಕ್ಕೆ ಡಿಫರೆಂಟ್ ವೆರೈಟಿ ರೆಸಿಪೀಸ್ ಮಾಡ್ತೀರಿ, ಅದರಲ್ಲಿ ಇದು ಕೂಡ ಒಂದು. ಕರೆಕ್ಟ್. ಸೊ ಯಾವ್ದೆಲ್ಲ ರೆಸಿಪೀಸ್ ಮಾಡ್ತೀರಿ? ಆಕ್ಚುಲಿ ಟ್ರೆಡಿಷನಲ್ ಪ್ರಕಾರ ಆದ್ರೆ ಕುಸ್ವಾರ್ ಎಲ್ಲ ಮಾಡ್ತಾರೆ. ಹೌದು, ಆಕ್ಚುಲಿ ಕ್ರಿಸ್ಮಸ್ ಟೈಮ್ ಅಲ್ಲಿ ನಾವು ಕಿಡಿಯೋಸ್, ಕುಕೀಸಾಸ್, ನ್ಯೂರೀಸ್ ಇದೆಲ್ಲ ಬೇರೆ ಬೇರೆ ಟೈಪ್ ಇದು ನಾವು ಇದು. ಬಟ್ ಅದು ಕಂಪಲ್ಸರಿ? ನಾಟ್ ಕಂಪಲ್ಸರಿ. ನಿಮ್ಗೆ ಬೇರೆ ಐಟಮ್ ಮಾಡ್ಲಿಕ್ಕೆ ಬೇಕಾದ್ರೆ ನಿಮ್ಗೆ ಇಷ್ಟ ಇದ್ದದ್ದು ನಾವು ಮಾಡ್ಬೋದು. ಅದೇ ಮತ್ತೆ ಈಗ ಎಲ್ಲ ಸ್ಟೋರ್ ಅಲ್ಲಿ ರೆಡಿಲಿ ಅವೈಲೇಬಲ್, ಆದ್ರೆ ಮನೆಯಲ್ಲಿ ಮಾಡುದು ಯಾವಾಗ್ಲೂ ಟೇಸ್ಟಿ. ಯಾಕಂದ್ರೆ ಒನ್ ಥಿಂಗ್ ಇಸ್ ನಾವು ಫ್ರೆಶ್ ಆಯಿಲ್ ಯೂಸ್ ಮಾಡ್ತೇವೆ, ಮತ್ತೆ ಅದರಲ್ಲಿ ಯೂಸ್ ಮಾಡುವ ಇಂಗ್ರೀಡಿಯೆಂಟ್ಸ್ ಫ್ರೆಶ್ ಇರ್ತದೆ. ಅದಕ್ಕೆ ಮನೆಯಲ್ಲಿ ಮಾಡುವುದ್ರಲ್ಲಿ ಒಂದು ಎಕ್ಸ್ಟ್ರಾ ರುಚಿ ಇರ್ತದೆ ಯಾವಾಗ. ನೋಡಿ, ಇದು ಈ ತರ ಒಂದು ಸೆಮಿ ಸಾಫ್ಟ್ ಬಂದಿದೆ. ಇದು ಇನ್ನು ಸ್ವಲ್ಪ ಥಿಕ್ಕರ್ ಆಗ್ತದೆ. ನಾನು ಅದರಲ್ಲಿ ಸ್ವಲ್ಪ ಹಾಗೆ ಬಿಟ್ರೆ ತಿಕ್ಕ. ಹೌದು, ಅದು ಆಕ್ಚುಲಿ ಫ್ರಿಡ್ಜ್ ಅಲ್ಲಿ ಇಟ್ರೆ ಒಂದು 10 ಮಿನಿಟ್ಸ್ ಅಲ್ಲಿ ಅದು ಸೆಟ್ ಆಗ್ತದೆ. ಯಾಕಂದ್ರೆ ಅದು ಬಟರ್ ಗಟ್ಟಿ ಆಗ್ತದೆ, ಮತ್ತೆ ಕಂಡೆನ್ಸ್ ಮಿಲ್ಕ್ ಸಹ ಸ್ವಲ್ಪ ಟೈಟ್ ಆಗ್ತದೆ. ಸೊ ಹಾಗೆ ಆಗ್ತದೆ. ಇದನ್ನ ಈಗ ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಬೇಕಾ? ನಾಟ್ ನೆಸೆಸರಿ. ನಾವೀಗ ಡೇಟ್ಸಿಗೆ ಇದು ರೆಡಿ ಮಾಡುವ. ಇದು ಈಗ ಅಂದ್ರೆ ನಂಗೆ ಸ್ಟಫಿಂಗಿಗೆ ಬೇಕಲ್ಲ, ಅಷ್ಟರವರೆಗೆ ಈ ನಟ್ಸ್ ಇದೆ ಅಲ್ಲ, ಪೀನಟ್ಸ್, ಇದನ್ನು ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ಕ್ರಶ್ ಮಾಡ್ಬೇಕು. ಸೊ ಹಾಗಾದ್ರೆ ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ರೋಸ್ಟ್ ಮಾಡಿದಂತ ಪೀನಟ್ಸ್ ಇದು. ಇದನ್ನು ನಾವು ಸ್ಮೂತ್ ಗ್ರೈಂಡ್ ಮಾಡ್ಲಿಕ್ಕಿಲ್ಲ, ಜಸ್ಟ್ ಕ್ರಶ್, ಕೋರ್ಸ್ಲಿ ಗ್ರೈಂಡ್. ಬಟ್ ಇದು ಪೀನಟ್ಸ್ ಮಾತ್ರ ಹಾಕೊಳ್ಬೇಕಾ ಅಂದ್ರೆ? ಅಲ್ಲ, ಆಕ್ಚುಲಿ ಯಾವ ನಟ್ಸ್ ಕೂಡ ಹಾಕ್ಬೋದು. ನಿಮ್ಗೆ ಬೇಕಿದ್ರೆ ವಾಲ್ನಟ್ಸ್ ಹಾಕ್ಬೋದು, ಒಳ್ಳೆ ರಿಚ್ ಟೇಸ್ಟ್ ಬರುತ್ತೆ. ಬಾದಾಮ್ ಹಾಕ್ಬೋದು, ಆಮಂಡ್ಸ್, ಈವನ್ ಕ್ಯಾಶ್ಯೂ ನಟ್ಸ್, ಯಾವ್ದು ಸಹ ನಿಮ್ಮ ಹತ್ರ ಯಾವ ನಟ್ಸ್ ಅವೈಲೇಬಲ್ ಇದೆ. ಪೀನಟ್ಸ್ ಒಂದು ಎಲ್ಲರ ಮನೆಯಲ್ಲಿ ಇರ್ತದೆ ಅಲ್ಲ, ಬಡವರ ಬಾದಾಮಿ ಹಾಗೆ. ಎಸ್. ಅದಕ್ಕೆ ಹಾಕೊಳ್ಳೋಣ. ಅದಕ್ಕೆ ಹಾಕೊಳ್ಳೋದಾ? ಇದಕ್ಕೆ ತಗೊಳ್ಳಿ. ಸೊ ನಿಮ್ಮ ಈ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಎಲ್ಲ ಹೇಗೆ ನಡೆಯುತ್ತೆ? ಏನೆಲ್ಲ ಮಾಡ್ತೀರಿ ಕ್ರಿಸ್ಮಸ್ಸಿಗೆ? ಆಕ್ಚುಲಿ ಕ್ರಿಸ್ಮಸ್ ಟೈಮಲ್ಲಿ ಮನೆಯಲ್ಲಿ ಗೆಸ್ಟ್ ಇರೋದು ಜಾಸ್ತಿ. ಯಾಕಂದ್ರೆ ಕ್ರಿಸ್ಮಸ್ ಟೈಮಲ್ಲಿ ರಿಲೇಟಿವ್ಸ್, ಬೇರೆ ಕಂಟ್ರಿಯಿಂದ ಬರುವವರು ಮತ್ತೆ ಫ್ರೆಂಡ್ಸ್ ಎಲ್ಲ ಈ ಟೈಮಲ್ಲಿ ಹೆಚ್ಚಾಗಿ ಬರ್ತಾರೆ. ಯಾಕಂದ್ರೆ ಫಂಕ್ಷನ್ಸ್ ಕೂಡ ಜಾಸ್ತಿ ಇರುತ್ತೆ ಅಲ್ಲ, ಅದಕ್ಕೆ. ನೋಡಿ, ಈಗ ಪೀನಟ್ಸ್ ಅದಕ್ಕೆ ಆಡ್ ಮಾಡ್ಕೊಂಡ್ರಿ. ಓಕೆ, ಪೀನಟ್ಸ್ ಪೌಡರ್. ಈಗ ಇದನ್ನು ನಾವು ಡೇಟ್ ಒಳಗೆ ಈಗ ಸ್ಟಫಿಂಗ್ ಮಾಡುದು.
ಈ ಡೇಟ್ಸ್ ಇದೆಯಲ್ಲ, ಈಗ ಈ ಡೇಟನ್ನು ನಾವು ಸ್ಟಫ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಒಂದು ಸ್ವಲ್ಪ ಇದರ ಫಿಲ್ಲಿಂಗ್ ಅನ್ನು ಹಾಕಿ, ಜಾಸ್ತಿ ಹಾಕ್ಬೇಕಂತಿಲ್ಲ, ಯಾಕಂದ್ರೆ ಅದು ಡೇಟ್ ಕ್ಲೋಸ್ ಮಾಡ್ಬೇಕಾದ್ರೆ. ಇದನ್ನು ನೀವು ಬೇರೆ ಬೇರೆ ಟೈಪಲ್ಲಿ ಮಾಡ್ಬೋದು. ಈಗ ಇದರಲ್ಲಿ ನಮಗೆ ಬೇಕಿದ್ರೆ ಒಂದು ಸ್ವಲ್ಪ ಪಿಸ್ತಾ ಫ್ಲೇಕ್ಸ್ ಸಹ ಹಾಕ್ಬೋದು ಹೀಗೆ. ಮತ್ತೆ ಇಲ್ಲಾಂದ್ರೆ ಇದು ಆಲ್ಮಂಡ್ ಇದೆಯಲ್ಲ ಅದನ್ನು ಸಹ ಹಾಕ್ಬೋದು. ಹೀಗೆ ಹೀಗೆ ಮಾಡಿ. ಡೇಟ್ಸ್ ಒಳಗೆ ಆಲ್ಮಂಡ್ ಇರೋದನ್ನ ನಾನು ತಿಂದಿದ್ದೀನಿ. ವೆರಿ ಟೇಸ್ಟಿ, ವೆರಿ ನೈಸ್. ಆಮೇಲೆ ಅದನ್ನು ಹೀಗೆ ಚೆನ್ನಾಗಿ ಹೀಗೆ ಸೀಲ್ ಮಾಡಬೇಕು. ಸೊ ಇದು ರೈಪ್, ಇದು ಖರ್ಜೂರ ಡೇಟ್ಸ್ ಬೇಕು, ಒಳ್ಳೆ ರೈಪ್ ಆಗಿರುವಂತದ್ದು. ಡ್ರೈ ಆದ್ರೆ ಕಷ್ಟ, ಡ್ರೈ ಆದ್ರೆ ಗಟ್ಟಿ ಇರುತ್ತೆ, ಅದು ಇಲ್ಲ ಸಾಫ್ಟ್ ಇರಬೇಕು ಅನ್ಸಲ್ಲ. ಅದು ಡ್ರೈ ಖರ್ಜೂರವನ್ನು ನಾವು ಕೇಕ್ಸ್ ಅಲ್ಲಿ ಎಲ್ಲ ಯೂಸ್ ಮಾಡ್ತೇವೆ, ಆದ್ರೆ ನಾವು ಅದನ್ನು ಸೋಕ್ ಮಾಡ್ತೇವೆ ಪ್ರೀವಿಯಸ್, ಆಗ ಅದು ಸಾಫ್ಟ್ ಆಗ್ತದೆ. ಇಲ್ಲದಿದ್ರೆ ಅದು ತಿನ್ನುವಾಗ ಬಾಯಲ್ಲಿ ತುಂಬಾ ಗಟ್ಟಿ ಇರ್ತಲ್ಲ, ಅದಕ್ಕೆ ಸಾಫ್ಟ್ ಡೇಟ್ಸೇ ಒಳ್ಳೇದು ಯಾವಾಗ. ಹಾರ್ಡ್ ಡೇಟ್ಸ್ ಅನ್ನು ಪಿಕಲ್ ಅಲ್ಲಿ ಎಲ್ಲ ಯೂಸ್ ಮಾಡ್ತಾರೆ. ಪಿಕಲ್ ಹಾ, ಯಾಕೆಂದ್ರೆ ಅದು ನಿಮ್ಗೆ ತಿನ್ನುವಾಗ ಒಂದು ಕ್ರಂಚ್, ಕ್ರಿಸ್ಪ್. ಮಿಕ್ಸ್ಡ್ ವೆಜಿಟೇಬಲ್ ಪಿಕಲ್ ಬರ್ತಲ್ಲ, ಅದರಲ್ಲಿ ಈ ಡ್ರೈ ಗ್ರೇಪ್ಸ್ ಅನ್ನು ನಾವು ಯೂಸ್ ಮಾಡ್ತೇವೆ, ಒಣ ಗ್ರೇಪ್ಸ್ ಅನ್ನು. ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಡೇಟ್ಸ್ ನೀವು ಇದು ಪಿಕಲ್ ಅಲ್ಲಿ ಡೇಟ್ ಪಿಕಲ್ ಕೂಡ ಮಾಡಬಹುದು, ತುಂಬಾ ಚಂದ ಬರುತ್ತೆ. ಲೆಮನ್ ಮತ್ತು ಡೇಟ್ ಅದ್ರದ್ದು ಸ್ವೀಟ್ ಪಿಕಲ್ ಒಂದು ಬರ್ತದೆ, ಅದು ಸಹ ತುಂಬಾ ಟೇಸ್ಟಿ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವು ನಮಗೆ ಹೇಳ್ತೀರಿ. ಡೇಟ್ಸ್ ನೀವು ಒಂದೊಂದೇ ಐಡಿಯಾಸ್ ಕೊಡ್ತಾ ಇದ್ದೀರಿ, ಹಾಗೆ ಬಂದು ಒಂದೊಂದೇ ಹೇಳ್ಕೊಡ್ತಾ ಇದ್ರೆ ಆಯ್ತು ಅಷ್ಟೇ. ಹೌದು. ಆಕ್ಚುಲಿ ಕುಕ್ಕಿಂಗ್ ಅಂದ್ರೆ ಉಂಟಲ್ಲ, ಅದು ಒಂದು ಇಂಟ್ರೆಸ್ಟ್, ಮತ್ತೆ ಅದು ಮತ್ತೆ ನಮ್ಗೆ ಒಂದು ಪ್ಯಾಷನ್ ಆಗಿ ಹೋಗ್ತದೆ. ಅಂದ್ರೆ ಬೇರೆಯವರು ಮಾಡಿದ್ದು ಸಹ ನಾವು ಕಲಿಬೇಕು, ಆಮೇಲೆ ನಮ್ಗೆ ಗೊತ್ತಿದ್ದು ನಾವು ಬೇರೆಯವರಿಗೆ ಕಲಿಸ್ಬೇಕು, ಅದು ಸಹ ಇಂಪಾರ್ಟೆಂಟ್. ಈಗ ಈ ಡೇಟ್ಸ್ ಅನ್ನು ನಾವು ರೆಡಿ ಮಾಡಿ ಇಟ್ಟಿದ್ದೇವೆ. ಈಗ ಇದನ್ನು ನಾವು ಚಾಕ್ಲೇಟ್ ಸಿರಪ್ ಅಲ್ಲಿ ಡಿಪ್ ಮಾಡ್ಲಿಕ್ಕಿದೆ, ಅದಕ್ಕೆ ನಾವು ಈಗ ಚಾಕ್ಲೇಟ್ ಸಿರಪ್ ಅನ್ನು ರೆಡಿ ಮಾಡ್ಕೊಳ್ಳೋದು. ಇದಕ್ಕೆ ನಾನು ಡಾರ್ಕ್ ಚಾಕ್ಲೇಟ್ ನಮ್ಗೆ ಎಲ್ಲಿ ಕೂಡ ಸಿಗ್ತದೆ, ಮಾರ್ಕೆಟ್ ಅಲ್ಲಿ, ಸ್ಟೋರ್ಸ್ ಅಲ್ಲಿ ಅವೈಲೇಬಲ್. ಇದಕ್ಕೆ ನಾನು ವೈಟ್ ಚಾಕ್ಲೇಟ್ ಸಹ ಮಿಕ್ಸ್ ಮಾಡಿದ್ದೇನೆ, ಯಾಕಂದ್ರೆ ಒಳ್ಳೆ ಮಿಲ್ಕಿ ಫ್ಲೇವರ್ಸ್ ಬರ್ತದೆ, ಅದಕ್ಕೆ ಇದನ್ನು ನಾವು ಫಸ್ಟ್ ಮೆಲ್ಟ್ ಮಾಡ್ಲಿಕ್ಕೆ ಡಬಲ್ ಬಾಯ್ಲಿಂಗ್ ಸಾಸ್ ಪ್ಯಾನ್ ಅಲ್ಲಿ ನೀರಿಟ್ಟು ಆಮೇಲೆ ಅದನ್ನು ನಾವು ಮೆಲ್ಟ್ ಮಾಡುವ. ಸೊ ಇದು ಡಬಲ್ ಬಾಯ್ಲಿಂಗ್ ಮಾಡ್ಕೊಳ್ಳೋಕ್ಕಿದೆಯಾ ಹೇಗೆ? ಡಬಲ್ ಬಾಯ್ಲಿಂಗ್ ಸರಿ, ನೀರು ಬಾಯ್ಲ್ ಆಗಲಿ. ಹಾಕ್ತೇನೆ, ಇದು ನೀರು ನೋಡ್ಕೊಳ್ಳಿ, ಯಾಕೆಂದ್ರೆ ಇದರ ಸ್ಟೀಮ್ ಉಂಟಲ್ಲ, ಅದರ ಸ್ಟೀಮ್ ಬರುವಾಗ ಈ ಚಾಕ್ಲೇಟ್ ಅದರಲ್ಲಿ ಮೆಲ್ಟ್ ಆಗಿ ಸಾಕು ಅನ್ಸುತ್ತಲ್ಲ. ನೀರು ಬಿಸಿ ಆಗಿ, ನೀರು ಒಂದು ಸ್ವಲ್ಪ ಕುದೀತಾ ಇಡುದಾ? ಈಗ ಈ ಚಾಕ್ಲೇಟ್ ಮೆಲ್ಟ್ ಆಗಬೇಕಾದ್ರೆ ನಾವು ಇದನ್ನು ಇದರ ಮೇಲೆ ಅದರ ಸ್ಟೀಮಿಗೆ ಇಟ್ಟು ಇದನ್ನು ಮೆಲ್ಟ್ ಮಾಡಲಿಕ್ಕೆ ಚಾಕ್ಲೇಟ್. ಸೊ ಹಾಗೆ ಇಟ್ಕೊಳ್ಳೋದಾ ಹೇಗೆ? ಇಟ್ಕೊಳ್ಳಿ ಅದು. ಅದರ ಹೀಟಿಗೆ ಒಂದು ಸ್ವಲ್ಪ. ಸೊ ಈಗ ಎಷ್ಟೋ ಇದು ಕುಕ್ಕಿಂಗ್ ಎಲ್ಲ ನಮ್ಮ ಈ ರೀತಿ ಈಗ ಡಬಲ್ ಬಾಯ್ಲಿಂಗ್ ನಾವು ಬಂದಂಥ ಅತಿಥಿಗಳು ನಮಗೆ ಹೇಳ್ಕೊಡ್ತಾ ಇರ್ತಾರೆ ಈ ರೀತಿ, ಹಾಗಾಗಿ ನಮಗೂ ಕೂಡ ಗೊತ್ತು ಯಾವುದು ಡಬಲ್ ಬಾಯ್ಲಿಂಗ್. ಮತ್ತೆ ಈ ಪ್ರೋಗ್ರಾಮ್ ನೋಡಿ ಉಂಟಲ್ಲ, ನಾವು ತುಂಬಾ ಅಡಿಗೆ ಸಹ ಕಲ್ತಿದ್ದೇವೆ. ಅಂದ್ರೆ ಬೇರೆಯವರು ಇಲ್ಲಿ ಬಂದು ಕುಕಿಂಗ್ ಮಾಡಿದ್ದು ನಾವು ಟ್ರೈ ಮಾಡ್ತಾ ಇರ್ತೇವೆ ಮನೆಯಲ್ಲಿ, ಹಾಗಾಗಿ ಈ ಪ್ರೋಗ್ರಾಮ್ ಅಲ್ಲಿ ನಾವು ತುಂಬಾ ಕಲ್ತಿದ್ದೇವೆ. ಆಕ್ಚುಲಿ ತುಂಬಾ ಒಳ್ಳೆ ಪ್ರೋಗ್ರಾಮ್ ಇದು, ಯಾಕಂದ್ರೆ ನಾನು ನೋಡಿದ್ದೇನೆ ಕೆಲವರು ಈ ಪ್ರೋಗ್ರಾಮ್ ಮಿಸ್ಸೇ ಮಾಡಲ್ಲ. ಇದೇ ಟೈಮಿಗೆ ಉಂಟಲ್ಲ ಎಲ್ಲ ಕೆಲಸ ಬಿಟ್ಟು ಈ ಪ್ರೋಗ್ರಾಮ್ ಒಂದು ಅಡಿಗೆ ಒಂದು ಕಲಿಯುವ ಅಂತ ನೋಡ್ಲಿಕ್ಕೆ ಕೂತಿರ್ತಾರೆ, ಒಂದು ಬುಕ್ ಮತ್ತು ಪೆನ್ ಇಟ್ಕೊಂಡು ಕೂತಿರ್ತಾರೆ. ಓಕೆ, ಇದು ಇಷ್ಟು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಬಂದಂಥ ಅತಿಥಿಗಳು ಅವರ ಬೇರೆ ಬೇರೆ ಕೈ ರುಚಿ ನಮ್ಗೆ ಹೇಳ್ಕೊಡ್ತಾರೆ, ಹಾಗೆ ನಮ್ಮ ಸ್ಪಾನ್ಸರ್ಸ್, ಸೊ ಅವ್ರಿಗೂ ಕೂಡ ಹೇಳಬೇಕು. ಸೊ ನಮ್ಮ ಕೋ ಸ್ಪಾನ್ಸರ್ಸ್ ಆದಂಥ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಆಗಿರ್ಬೋದು, ಅರುಣಾ ಮಸಾಲ 40 ವರ್ಷ ಇತಿಹಾಸ ಇದೆ ಒಂದು ಮಸಾಲಕ್ಕೆ. ಹಾಗೇನೆ ಹೇಳಬೇಕು ಅಂದರೆ ಈ ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಹಾಗೆಯೇ ಲವ್ ಮಾರ್ಕ್. ಸೊ ಇವರೆಲ್ಲ ನಮ್ಮ ಕೋ ಸ್ಪಾನ್ಸರ್ಸ್. ಇವರೆಲ್ಲ ಸಪೋರ್ಟ್ ಇಲ್ಲದ್ರೆ ಈ ಒಂದು ಪ್ರೋಗ್ರಾಮ್ ಕೂಡ ಇಷ್ಟು ಚೆನ್ನಾಗಿ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಡೆಫಿನೆಟ್ಲಿ
ಅವರೊಂದು ತೆಕೊಂಡ ಒಂದು ಇನಿಷಿಯೇಟಿವ್. ಎಕ್ಸಾಕ್ಟ್ಲಿ. ಐ ಮೀನ್ ಏನಾದ್ರೂ ನಾವೊಂದು ಪ್ರಮೋಟ್ ಮಾಡ್ಬೇಕಾದ್ರೆ ಅದ್ರ ಹಿಂದೆಗೆ ಯಾವುದಾದ್ರೂ ನಮ್ಗೆ ರಿಸೋರ್ಸ್ ಬೇಕು. ಎಕ್ಸಾಕ್ಟ್ಲಿ. ಆ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ನಮ್ಮ ಸ್ಪಾನ್ಸರ್ಸ್, ಕೋ ಸ್ಪಾನ್ಸರ್ಸ್. ಈಗ ನೋಡಿ ಚಾಕ್ಲೇಟ್ ಮೆಲ್ಟ್ ಆಗ್ತಾ ಬಂದಿದೆ. ಆ ಬಿಸಿಗೆನೆ ಇದು ಅದು ಮೆಲ್ಟ್ ಚಾಕ್ಲೇಟ್ ಆಗ್ತಾ ಕರಗ್ತಾ ಬರಬೇಕು. ಆಫ್ ಮಾಡಿ ಸಾಕು. ಮತ್ತೆ ಕೈಯಲ್ಲಿ ಸ್ಟರ್. ಸೊ ಇದಿಷ್ಟು ಸ್ವಲ್ಪ ಮೆಲ್ಟ್ ಆದ್ರೆ ಸಾಕು. ಮತ್ತೆ ಕೈಯಲ್ಲಿ ಈಗ ಈ ಚಾಕ್ಲೇಟ್ ನೋಡಿ ಚೆನ್ನಾಗಿ ಮೆಲ್ಟ್ ಆಗಿ ಈ ಸಿರಪ್ ಹಾಕಿದೆ. ಇದಕ್ಕೆ ಒಂದ್ ಸ್ವಲ್ಪ ನಾವು ಬಟರ್ ಹಾಕುವ. ಯಾಕೆ ಗೊತ್ತುಂಟಾ? ಈ ಬಟರ್ ಹಾಕಿದ್ರೆ ಒಂದ್ ಸ್ವಲ್ಪ ಒಳ್ಳೆ ಗ್ಲೇಸ್ ಬರುತ್ತೆ, ಶೈನ್. ಅದಕ್ಕೆ ಒಂದ್ ಸ್ವಲ್ಪ ಬಟರ್ ಹಾಕಿ ಮಿಕ್ಸ್ ಮಾಡಿ. ಚಾಕ್ಲೇಟ್ ಅಂತ ಹೇಳಿದ್ಮೇಲೆ ಒಂದ್ ಸ್ವಲ್ಪ ಅಟ್ರಾಕ್ಟಿವ್ ಕಾಣ್ಬೇಕಲ್ಲ. ಎಕ್ಸಾಕ್ಟ್ಲಿ. ಅದಕ್ಕೆ ಅಲ್ವಾ ಮಕ್ಕಳು ಅಷ್ಟು ಬೇಗ ಅಟ್ರಾಕ್ಟ್ ಆಗೋದು. ಸೊ ಈಗ ಈ ನಮ್ಮ ಚಾಕ್ಲೇಟ್ ಸಿರಪ್ ರೆಡಿ ಆಗಿದೆ. ನಾವು ಈ ಡೇಟ್ಸ್ ಇದೆಯಲ್ಲ, ಇದಕ್ಕೆ ಒಂದು ಟೂತ್ ಪ್ರಿಕ್ ಅನ್ನು ಯಾಕಂದ್ರೆ ಅದು ನಮಗೆ ಸಿರಪ್ ಅಲ್ಲಿ ಡಿಪ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಅಲ್ಲ. ಹೀಗೆ ಡನ್. ಓಕೆ ಓಕೆ. ನೋಡಿ ಈ ತರ. ಸೊ ಹಾಫ್ ಬೇಕಿದ್ರೆ ಹಾಫ್ ಮಾಡ್ಕೊಳ್ಬಹುದು. ನೈಸ್. ನೋಡಿ. ಇದು ಮಾಡ್ತಾ ಇರುವಾಗಲೇ ಇಫ್ ಸಪೋಸ್ ಮಕ್ಕಳು ಇದ್ರೆ ಮನೆಯಲ್ಲಿ ಓಡಿ ಬಂದ್ಬಿಡ್ತಾರೆ. ಸೊ ಚಾಕ್ಲೇಟ್ ಲಾಲಿಪಾಪ್ ಆಯ್ತು ಇದು. ಹೌದು. ಆಕ್ಚುಲಿ ಇದಕ್ಕೆ ಚಾಕ್ಲೇಟ್ ಪಾಪ್ಸ್ ಅಂತ ಹೇಳ್ತೇವೆ. ಕೇಕ್ ಅಲ್ಲಿ ಕೂಡ ಈ ತರ ಪಾಪ್ಸ್ ಮಾಡ್ತೇವೆ. ಈಗ ಚಿಕ್ಕ ಚಿಕ್ಕ ರೌಂಡ್ ರೌಂಡ್ ಮಾಡಿ ಅದನ್ನು ಈಗ ಚಾಕ್ಲೇಟ್ ಸಿರಪ್ ಅಲ್ಲಿ ಡೆಕೋರೇಟ್ ಮಾಡಿ ಅದನ್ನು ಕೇಕ್ ಪಾಪ್ಸ್ ಅಂತ ಹೇಳ್ತೇವೆ. ಅದಕ್ಕೆ ಅಂದ್ರೆ ಈಗ ಈ ಮಕ್ಕಳ ಪಾರ್ಟೀಸ್ ಎಲ್ಲ ಇರ್ತದಲ್ಲ, ಅದಕ್ಕೆ ಅವರಿಗೆ ಅದು ಕೇಕ್ ಎಲ್ಲ ದೊಡ್ಡ ದೊಡ್ಡ ಚಂಕ್ಸ್ ಕಟ್ ಮಾಡಿ ಕೊಡೋದಕ್ಕಿಂತ ಈ ತರ ಒಂದೊಂದು ಪೀಸಸ್ ಅನ್ನ ಕೊಡಬಹುದು. ಮಾಡಿದ್ರೆ ಅವರಿಗೆ ತುಂಬಾ ಖುಷಿ ಆಗ್ತದೆ, ತಿನ್ಲಿಕ್ಕೆ ಸಹ ಖುಷಿ ಆಗ್ತದೆ, ಕೈಯಲ್ಲಿ ಒಂದು ಲಾಲಿಪಾಪ್ ಹಿಡ್ದಾಗೆ ಆಗ್ತದೆ. ಸೊ ಎಷ್ಟೊಂದು ಐಡಿಯಾಸ್ ಹಾಗೆ ಬಂದ್ಬಿಡುತ್ತಲ್ಲ. ವಾವ್, ಸೂಪರ್. ಇದು ಈಗ ಚಾಕ್ಲೇಟ್ ಸಿರಪ್ ಅಲ್ಲಿ ಡಿಪ್ ಮಾಡಿ ನೀವು ತೆಗ್ದ ನಂತರ ಇದನ್ನೇನಾದ್ರೂ ರೆಫ್ರಿಜರೇಟ್ ಮಾಡ್ಕೊಳ್ಬೇಕಾ, ಡೈರೆಕ್ಟ್ ಹಾಗೆ ಬಿಟ್ಟರೆ? ಅದು ಸ್ವಲ್ಪ ಹೊತ್ತಲ್ಲಿ ಕೂಲ್ ಆದ ನಂತರ ಗಟ್ಟಿ ಆಗ್ತದೆ. ಆದ್ರೆ ಫ್ರಿಡ್ಜ್ ಅಲ್ಲಿ ಇಟ್ರೆ ಒಳ್ಳೇದು, ಬೆಟರ್. ಈಗ ಇದು ಸರ್ವಿಂಗ್ ಟೈಮ್. ಎಸ್. ಈಗ ಈ ಚಾಕ್ಲೇಟ್ ಸ್ವಲ್ಪ ಡೆಕೋರೇಟಿವ್ ಕಾಣಬೇಕಲ್ಲ, ಅದಕ್ಕೆ ನಾನು ಈ ಡೆಕೋರೇಷನ್ಸ್ ತಂದಿದ್ದೇನೆ. ಇದಕ್ಕೆ ನಮಗೆ ಕೇಕ್ ಡೆಕೋರೇಷನ್ಸ್ ಈಗ ಸ್ಪ್ರಿಂಕಲ್ಸ್ ಸಿಗ್ತದೆ ನೋಡಿ, ಈ ತರ ಸ್ಪ್ರಿಂಕಲ್ಸ್. ಅದನ್ನು ಇದರ ಮೇಲೆ ಹಾಕಿದರೆ ಚೆಂದ ಕಾಣ್ತದೆ. ಮತ್ತು ಒಂದು ಸ್ವಲ್ಪ ಪಿಸ್ತಾ ಫ್ಲೇಕ್ಸ್ ಅದು ಕೂಡ ಹಾಕ್ಬೋದು. ಈಗ ಈ ಎಲ್ಲ ಕೇಕ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಸ್ಟೋರ್ಸಲ್ಲಿ, ಸೂಪರ್ ಮಾರ್ಕೆಟ್ಸಲ್ಲಿ ಎಲ್ಲ ರೆಡಿಲಿ ಅವೈಲೇಬಲ್ ಇದೆ. ಆದುದರಿಂದ ಈ ಸರಿ ಪ್ಯಾಂಡಮಿಕ್ ಟೈಮಲ್ಲಿ ಉಂಟಲ್ಲ, ಲಾಕ್ಡೌನ್ ಇರುವಾಗ ನಮಗೆ ಲಿಮಿಟೆಡ್ ಟೈಮ್ ಇತ್ತು ಶಾಪಿಂಗಿಗೆ. ಅಂದರೆ ಆ ಟೈಮಲ್ಲಿ ಎಲ್ಲ ಹೋಗಿ ಶಾಪಿಂಗ್ ಮಾಡಬೇಕು. ಮೊದಲೆಲ್ಲ ಏನು ಮಾಡ್ತಾ ಇದ್ರು, ಎಲ್ಲರೂ ಹೋಗಿ ಪೇಸ್ಟ್ರೀಸ್, ಚಾಕ್ಲೇಟ್ಸ್ ಎಲ್ಲ ಹೋಗಿ ಶಾಪಿಂದ ಡೈರೆಕ್ಟ್ ತರೋದು, ಮನೆಯಲ್ಲಿ ಕೂತ್ಕೊಂಡು ತಿನ್ನೋದು. ಆದರೆ ಲಾಕ್ಡೌನ್ ಇರುವ ಟೈಮಲ್ಲಿ ಅದೆಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಎಲ್ಲರೂ ಮನೆಯಲ್ಲಿ ಯೂಟ್ಯೂಬ್ ರೆಸಿಪೀಸ್ ನೋಡಿ ಸ್ಟೋರಿಂದ ಇದನ್ನೆಲ್ಲ ತಂದು ಮನೆಯಲ್ಲಿ ಇಟ್ಟು ಬೇಗ ಬೇಗ ಮಾಡಿ ಮುಗಿಸ್ತಾ ಇದ್ರು. ಹಾಗಾಗಿ ಸೊ ಎಲ್ಲರೂ ಕೂಡ ಅವರ ಹಿಡನ್ ಟ್ಯಾಲೆಂಟ್ಸ್ ಎಲ್ಲ ಈ ಒಂದು ಪ್ಯಾಂಡಮಿಕ್ ಟೈಮ್ ಅಲ್ಲಿ ಹೊರಗಡೆ ಬಂತು. ಸೊ ಇದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಐ ಗೆಸ್ ಇದು ಕೂಡ ಅವಾಗದೇ ಇನ್ನೋವೇಟಿವ್ ಅನ್ಸುತ್ತೆ. ಟೇಸ್ಟಿ ಇದೆ. ಓಕೆ, ಸೊ ಇಟ್ ಲುಕ್ಸ್ ವೆರಿ ಅಟ್ರಾಕ್ಟಿವ್. ಸೊ ಈಗ ನಿಮಗಾಗಿ ನಮ್ಮ ಕ್ರಿಸ್ಮಸ್ ಸ್ಪೆಷಲ್ ಸ್ವೀಟ್ ಚೋಕೋ ಡೇಟ್ಸ್ ರೆಡಿ ಆಗಿದೆ. ಚೋಕೋ ಡೇಟ್ಸ್, ವಾವ್, ಸೂಪರ್. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಚಾಕ್ಲೇಟ್ಸ್ ಹಾಕಿದ್ದಾರೆ, ಆಲ್ಮಂಡ್ಸ್ ಹಾಕಿದ್ದಾರೆ. ಆಹಾ,
ಭರ್ಪೂರಾಗಿದೆ. ಫುಲ್ ಎನರ್ಜಿ ಕೂಡ ಇದರಲ್ಲಿ ತುಂಬಿದೆ, ಹಾಗೆಯೇ ಟೇಸ್ಟ್ ಕೂಡ ಹಾಗೆ ಭರ್ಪೂರಾಗಿದೆ. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಚೋಕೋ ಡೇಟ್ಸ್ ಪಾಪ್ಸ್ ತಯಾರಿಸುವ ವಿಧಾನ. ಮೊದಲು ಓರಿಯೋ ಅಥವಾ ಯಾವುದೇ ಚಾಕ್ಲೇಟ್ ಬಿಸ್ಕೆಟನ್ನು ಪುಡಿ ಮಾಡಿಕೊಳ್ಳಿ. ನಂತರ 1 ಚಮಚ ಬೆಣ್ಣೆ, 2 ಚಮಚದಷ್ಟು ಕಂಡೆನ್ಸ್ಡ್ ಮಿಲ್ಕ್, ತಣ್ಣನೆ ಹಾಲು 1-2 ಚಮಚದಷ್ಟು ಹಾಕಿ ಕಲಸಿಕೊಳ್ಳಿ. ಆನಂತರ ಹುರಿದ ನೆಲಗಡಲೆಯನ್ನು ತರಿತರಿಯಾಗಿ ಪುಡಿ ಮಾಡಿಕೊಂಡು ತಯಾರಿಸಿದ ಬಿಸ್ಕೆಟ್ ಮಿಶ್ರಣಕ್ಕೆ ಸೇರಿಸಿ ಕಲಸಿಕೊಳ್ಳಿ. ಬಳಿಕ ಖರ್ಜೂರದ ಒಳಗೆ ತುಂಬಿಕೊಳ್ಳಿ. ಆ ಬಳಿಕ ನೀರನ್ನು ಬಿಸಿ ಮಾಡಿಕೊಂಡು ಡಾರ್ಕ್ ಚಾಕ್ಲೇಟ್ ಹಾಗೂ ಮಿಲ್ಕ್ ಚಾಕ್ಲೇಟನ್ನು ಬೌಲ್ನಲ್ಲಿ ಹಾಕಿ ನೀರಿನ ಮೇಲಿರಿಸಿ ಕರಗಿಸಿಕೊಳ್ಳಿ. ಈ ವಿಧಾನವನ್ನು ಡಬಲ್ ಬಾಯ್ಲಿಂಗ್ ಎಂದು ಹೇಳುತ್ತಾರೆ. ಕರಗಿದ ಚಾಕ್ಲೇಟ್ ಮಿಶ್ರಣಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ಕಲಸಿ. ಕೊನೆಯಲ್ಲಿ ಖರ್ಜೂರವನ್ನು ಟೂತ್ಪಿಕ್ನಿಂದ ಚುಚ್ಚಿ ಚಾಕ್ಲೇಟ್ ಸಿರಪ್ನಲ್ಲಿ ಅದ್ದಿ ಇಡಿ. ಸಂಪೂರ್ಣ ತಣ್ಣಗಾದ ನಂತರ ಸರ್ವ್ ಮಾಡಿ. ಇದೀಗ ತಯಾರ್ ಚೋಕೋ ಡೇಟ್ಸ್ ಪಾಪ್ಸ್. ಮೇಲಿನಿಂದ ಸ್ಪ್ರಿಂಕಲ್ಸ್ ಹಾಗೂ ಪಿಸ್ತಾ ಫ್ಲೇಕ್ಸ್ ಅನ್ನು ಉದುರಿಸಿ ಅಲಂಕರಿಸಿ. ಚೋಕೋ ಡೇಟ್ಸ್ ಏನೋ ತಯಾರಾಗಿದೆ. ನೆಕ್ಸ್ಟ್ ಅಂತೂ ಏನೋ ಚಿಕನ್ ಐಟಮ್ ಮಾಡ್ತೀನಿ ಅಂತ ಆಗಲೇ ಹೇಳಿದರು. ಯಾವ ರೆಸಿಪಿ, ಹೇಗಿರುತ್ತೆ, ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ಎಲ್ಲ ನೋಡೋಣ ಒಂದು ಚಿಕ್ಕ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. 40 ವರ್ಷಗಳ ಇತಿಹಾಸ ಇರುವಂಥ ಒಂದು ಮಸಾಲೆ ಅಂತ ಹೇಳಿದರೆ ಅದುವೇ ಅರುಣಾ ಮಸಾಲ. ಹಾಗೆಯೇ ಅಶ್ವಿನಿ ಹೇರ್ ಆಯಿಲ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್. ಒಂದಂತೂ ಸೂಪರ್ಬ್ ಆಗಿರುವಂಥ ಕ್ರಿಸ್ಮಸ್ ಸ್ಪೆಷಲ್ ರೆಸಿಪಿ ತಯಾರಾಯಿತು. ಸ್ವೀಟ್ ನೋಟಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಸ್ವೀಟ್ ರೆಸಿಪಿ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಯಾವ ರೆಸಿಪಿ, ಚಿಕನ್ನಲ್ಲಿ ಅಂತ ಹೇಳಿದ್ದಾರೆ. ಕ್ರಿಸ್ಮಸ್ ಅಂತ ಹೇಳಿದರೆ ಚಿಕನ್, ಸ್ವೀಟ್ಸ್ ಇದೆಲ್ಲ ಬೇಕೇ ಬೇಕು. ಸೊ ಚಿಕನ್ ಐಟಮ್ ಏನು ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಚಿಕನ್ ರೆಸಿಪಿ, ಚಿಕನ್ ಕಾಣ್ತಾ ಇದೆ, ವಾವ್, ಇಟ್ಸ್ ಇನ್ವೈಟಿಂಗ್. ಬಟ್ ಕುಕ್ ಮಾಡಿಕೊಡಿ. ಸೊ ಯಾವ ರೆಸಿಪಿ ಮಾಡ್ತಿದ್ದೀರಿ? ಫೆಸ್ಟಿವ್ ಮೂಡ್ ಇರುವಾಗ ಸ್ವಲ್ಪ ಚಿಕನ್ ತಿನ್ಲೇಬೇಕಲ್ಲ. ಎಕ್ಸಾಕ್ಟ್ಲಿ. ಈಗ ಮ್ಯಾರಿನೇಷನ್ ಫಸ್ಟ್, ಯಾವಾಗ ಸಹ ಚಿಕನ್ ಕುಕ್ ಮಾಡುವಾಗ ಫಸ್ಟ್ ಮ್ಯಾರಿನೇಟ್ ಮಾಡಿ. ಮ್ಯಾರಿನೇಟ್ ಮಾಡಿ ಆಲ್ರೆಡಿ ಮ್ಯಾರಿನೇಟ್ ಮಾಡಿದಿರ ಹೇಗೆ? ಇಲ್ಲ, ಇನ್ನು ನಾನು ಮ್ಯಾರಿನೇಟ್ ಮಾಡಿ ನಿಮಗೆ ತೋರಿಸಿ ಕೊಡ್ತಾ ಇದ್ದೇನೆ ಹೇಗೆ ಮ್ಯಾರಿನೇಟ್ ಮಾಡುದಂತ. ಅದರ ಮೊದಲು ಇದ್ರ ಮೇಲೆ ನಾವು ಕಟ್ಸ್ ಹಾಕುವ. ಬಟ್ ಇದಕ್ಕೆ ಆಲ್ರೆಡಿ ಏನೋ ಹಾಕಿದ್ದೀರಿ? ಏನು ಹಾಕಿಲ್ಲ, ಇದು ಜಸ್ಟ್ ಫ್ರೆಶ್ ಚಿಕನ್ ವಾಶ್ ಮಾಡಿ ಅದನ್ನು ಸ್ಟ್ರೈನರ್ ಮೇಲೆ ಇಟ್ಟು ಅದರ ಎಕ್ಸೆಸ್ ನೀರನ್ನು ತೆಗೆದಿದೆ ಅಷ್ಟೇ. ಅದು ಫ್ರೆಶ್ ಇದ್ದ ಕಾರಣ ನಿಮಗೆ ಪಿಂಕಿಶ್ ಕಾಣ್ತಾ ಇದೆ. ಸೊ ಈಗ ಹೀಗೆ ನಾನು ಕಟ್ಸ್ ಹಾಕ್ತಾ ಇದ್ದೇನೆ ನೋಡಿ. ನಾವು ತಂದೂರಿ ಚಿಕನ್ ಮಾಡುವಾಗ ಸಹ ಹೀಗೆ ಕಟ್ಸ್ ಹಾಕ್ತೇವಲ್ಲ ಚಿಕನ್ಗೆ. ಅದು ಕಟ್ಸ್ ಹಾಕಿದ್ರಿಂದ ಅದರ ಒಳಗೆ ಎಲ್ಲ ಮಸಾಲ ಎಲ್ಲ ಚಂದ ಹೋಗ್ತದೆ, ಮತ್ತೆ ಎಲ್ಲ ಸ್ಪೈಸಸ್ ಎಲ್ಲ ಅಬ್ಸಾರ್ಬ್ ಆಗ್ತದೆ. ಆಮೇಲೆ ಅದು ಕುಕಿಂಗ್ ಕೂಡ ಒಳಗೆ ನೀಟಾಗಿ ಆಗುತ್ತೆ. ಅಂಡ್ ಈ ಸ್ಕಿನ್ ಇರೋದ್ರಿಂದ ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಅದು ಏನು ಮಾಂಸ ಇದೆ ಅದು ಹಾಗೆ ಬಿಟ್ಕೊಳ್ಳೋದಿಲ್ಲ, ನೀಟಾಗಿ ಅದಕ್ಕೊಂದು ಸೀಲ್ ಆದಾಗೆ ಇರುತ್ತೆ ಅಲ್ಲ. ಅದು ನೋಡುವಾಗ ಸಹ ತುಂಬಾ ಚಂದ ಕಾಣ್ತದೆ, ತಿನ್ನುವಾಗ ಸಹ ಅಷ್ಟೇ ರುಚಿ. ಈ ತರ ಸರಿ ಕಟ್ಸ್ ಹಾಕ್ತೀನಿ. ಫೈನ್ ಕಟ್ಸ್ ಬೇಕು, ಫೈನ್ ಕಟ್ಸ್ ಬೇಕು. ಓಪನಿಂಗ್ಸ್ ಇದ್ರೆ ಅದರಲ್ಲಿ ಮಸಾಲೆ ಎಲ್ಲ ಚಂದ ಒಳಗಡೆ ಹೋಗಿ ಒಳ್ಳೆ. ಇದೀಗ ಚಿಕನಿಗೆ ಇರಲಿ. ಈಗ ನಾವು ಅದಕ್ಕೆ ಮ್ಯಾರಿನೇಟ್ ಪ್ರಿಪೇರ್ ಮಾಡುವ. ಈಗ ಮ್ಯಾರಿನೇಷನ್ ಪ್ರಿಪೇರ್ ಮಾಡುವಾಗ ನಾನು ಫಸ್ಟ್ ಮೊದಲಿನಾಗಿ ಇದೊಂದು ಸ್ವಲ್ಪ ಆಲಿವ್ ಆಯಿಲ್ ತೆಕ್ಕೊಂಡಿದ್ದೇನೆ. ಈ ಆಲಿವ್ ಆಯಿಲ್ ಯೂಸ್ ಮಾಡೋದ್ರಿಂದ ಮ್ಯಾರಿನೇಷನ್ಗೆ, ಫ್ರೈ ಮಾಡ್ಲಿಕ್ಕೆ ನಾವು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡುವ, ಆದ್ರೆ ಮ್ಯಾರಿನೇಷನ್ಗೆ ನಾನು ಆಲಿವ್ ಆಯಿಲ್ ಅನ್ನು ಯೂಸ್ ಮಾಡ್ತೇವೆ. ಯಾಕಂದ್ರೆ ಈ ಆಲಿವ್ ಆಯಿಲ್ ಅಲ್ಲಿ ಒಂದು ಬೇರೆ ಟೈಪ್ ಇದು ಫ್ಲೇವರ್ ಇದೆ. ಈಗ 1 ಟೀಸ್ಪೂನ್ ಫ್ಲೇವರ್. ಎಸ್, ಸಿ ಅದರ ಕಲರ್ ನಿಮ್ಗೆ ನೋಡಿ ಗ್ರೀನ್, ಫ್ರೆಶ್ ಗ್ರೀನಿಶ್ ಆಗಿದೆ. ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ 2 ಟೀಸ್ಪೂನ್ಸ್. ಆಮೇಲೆ
ಅದಕ್ಕೆ ಒಂದು ಸ್ವಲ್ಪ ಬ್ರೌನ್ ಶುಗರ್ ಅನ್ನು ಹಾಕ್ತಾ ಇದ್ದೀನಿ. ಬ್ರೌನ್ ಶುಗರ್. ಈ ಬ್ರೌನ್ ಶುಗರ್ ಹಾಕೋದು ಯಾಕೆಂದ್ರೆ ಒಂದು ಅದರಲ್ಲಿ ಒಂದು ಸ್ವೀಟ್ನೆಸ್ ಬರ್ತದೆ, ಮತ್ತೆ ಅದು ಕುಕ್ ಆಗಿ ಬರುವಾಗ ಅದಕ್ಕೆ ಒಂದು ಕ್ಯಾರಮಲೈಸೇಷನ್ ಹೇಳ್ತೇವೆ, ಬ್ರೌನಿಂಗ್. ಆ ಒಂದು ಕಲರ್ ಸಹ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಕಾಣ್ತದೆ. ಆಮೇಲೆ ಚಾಪ್ಡ್ ಜಿಂಜರ್. ಇದು ಫ್ರೆಶ್ಲಿ ಚಾಪ್ ಜಿಂಜರ್. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಲ್ಲ, ಜಿಂಜರ್ ಅನ್ನು ಚಾಪ್ ಮಾಡಿ ಅದನ್ನು ಕ್ರಷ್ ಮಾಡಿ ಹಾಕಿದ್ದೇನೆ. ಸೊ ಅಬೌಟ್ 1 ಟೀಸ್ಪೂನ್. ಮತ್ತೆ ಚಾಪ್ಡ್ ಅಂಡ್ ಮಿನ್ಸ್ಡ್ ಅಂಡ್ ಚಾಪ್ಡ್ ಗಾರ್ಲಿಕ್, ಫೈನ್ಲಿ ಮಿನ್ಸ್ಡ್ ಗಾರ್ಲಿಕ್ 1 ಟೀಸ್ಪೂನ್. ಮತ್ತೆ ಇದು ರೆಡ್ ಚಿಲ್ಲಿ ಪೇಸ್ಟ್. ಇದು ನಿಮ್ಗೆ ಮನೆಯಲ್ಲಿ ಸೋಕ್ ಮಾಡಿ ನೀರಲ್ಲಿ ಸೋಕ್ ಮಾಡಿ ಗ್ರೈಂಡ್ ಮಾಡಿ. ಹೌದು, ಗ್ರೈಂಡ್ ಮಾಡಿ ಅಬೌಟ್ 1 ಟೀಸ್ಪೂನ್ ರೆಡ್ ಚಿಲ್ಲಿ ಪೇಸ್ಟ್. ಮತ್ತೆ ಇದು ಚಿಕನ್ ಕ್ಯೂಬ್ ಇದೆಯಲ್ಲ, ಚಿಕನ್ ಕ್ಯೂಬ್ ಇದು ನಮಗೆ ಮಾರ್ಕೆಟ್ ಸ್ಟೋರ್ಸ್ ಅಲ್ಲಿ ಎಲ್ಲ ಸಿಗ್ತದೆ. ಇದು ನಾವು ಸೀಸನಿಂಗ್ ಅಂತ ಹೇಳ್ತೀವಿ. ಇದನ್ನು ನಾವು ಹಾಕುದು ಯಾಕಂದ್ರೆ ಇದು ಕ್ರಿಸ್ಮಸ್ ಹಬ್ಬ ಅಲ್ಲ, ಸ್ವಲ್ಪ ರಿಚ್ ಟೇಸ್ಟ್ ಬರ್ಲಿ ಅಂತ. ಇದರಲ್ಲಿ ಒಂದು ಸ್ಪೆಷಲ್ ಟೇಸ್ಟ್ ಬರ್ತದೆ, ಅದಕ್ಕೆ ಇದನ್ನು ಕ್ರಷ್ ಮಾಡಿ ಇದರಲ್ಲಿ ಹಾಕ್ತಾ ಇದ್ದೇನೆ. ನೋಡಿ, ಇದರಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಕಂಟೆಂಟ್ ಇರುತ್ತೆ. ಆಮೇಲೆ ಈ ಫ್ರೆಶ್ ಹರ್ಬ್ಸ್, ಮಿಕ್ಸ್ಡ್ ಹರ್ಬ್ಸ್. ಇದರಲ್ಲಿ ಆರಿಗ್ಯಾನೋ, ಥೈಮ್, ರೋಸ್ಮರಿ, ಇದು ಮಾರ್ಕೆಟ್ ಅಲ್ಲಿ ಮಿಕ್ಸ್ಡ್ ಹರ್ಬ್ಸ್ ಅಂತ ಸಿಗ್ತದೆ. ಇದೊಂದು ಅಬೌಟ್ 1 ಟೀಸ್ಪೂನ್ ಅಷ್ಟು ಮಿಕ್ಸ್ಡ್ ಹರ್ಬ್ಸ್ ಹಾಕ್ತಾ ಇದ್ದೇವೆ. ಆಮೇಲೆ ಲೆಮನ್ ಜ್ಯೂಸ್. ಇದರ ಸ್ಮೆಲ್, ಇದೆಲ್ಲ ಡ್ರೆಸ್ಸಿಂಗ್ ಗೆ ನೀವು ರೆಡಿ ಮಾಡ್ಕೊಳ್ತಾ ಚಿಕನ್. ಹೌದು, ಅದು ಮ್ಯಾರಿನೇಷನ್ ಮಾಡಲಿಕ್ಕೆ ಅದರ ಡ್ರೆಸ್ಸಿಂಗ್ ಗೆ ಇದನ್ನು ಯೂಸ್ ಮಾಡಿ. ಆಮೇಲೆ ಕೆಲವು ಸಾಸಸ್. ಇದು ನಾನು ಬಾರ್ಬಕ್ಯೂ ಸಾಸ್ ಬರ್ತದೆ, ಚಿಕನ್ ಬಾರ್ಬಕ್ಯೂ ಸಾಸ್ ಅನ್ನು ಅಬೌಟ್ 2 ಟೇಬಲ್ ಸ್ಪೂನ್ಸ್ ಆಫ್ ಬಾರ್ಬಕ್ಯೂ ಸಾಸ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಸ್ವಲ್ಪ 1 ಟೀಸ್ಪೂನ್ ಆಫ್ ಸೋಯಾ ಸಾಸ್. ಸೋಯಾ ಸಾಸ್ ಇದು ಬೇಕೇ ಬೇಕು. ಈಗ ಇದರಲ್ಲಿ ಸಹ ಒಂದು ಸ್ವಲ್ಪ ಸಾಲ್ಟ್ ಕಂಟೆಂಟ್ ಇರುತ್ತೆ, ಅದಕ್ಕೆ ನಾನು ಇದರಲ್ಲಿ ಮ್ಯಾರಿನೇಟ್ ಅಲ್ಲಿ ನಾನು ಹೆಚ್ಚು ಸಾಲ್ಟ್ ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಈಗ ನಮ್ಮ ಅರುಣಾ ಮಸಾಲಾಸ್. ಯಾವ ಮಸಾಲಾ ಬೇಕೀಗ? ಪೆಪ್ಪರ್ ಪೌಡರ್. ಎಸ್. ಸೊ ಮಸಾಲೆಗಳ ರಾಜ ಅಂತ ನಾನು ಯಾವಾಗಲೂ ಹೇಳ್ತೀನಿ, ದಟ್ ಈಸ್ ಅರುಣಾ ಮಸಾಲಾ. ಸೊ ಅರುಣಾ ಮಸಾಲಾರವರ ಕರಿಮೆಣಸು ಪುಡಿ, ಪೆಪ್ಪರ್ ಪೌಡರ್ ಸಾಕು 1 ಟೀಸ್ಪೂನ್. ಪೆಪ್ಪರ್ ಪೌಡರ್ ಬೇಕೇ ಬೇಕಲ್ಲ. ಯಾವ ನಾನ್ ವೆಜ್ ಐಟಮ್ ನಾವು ಕುಕ್ ಮಾಡುವಾಗ ಪೆಪ್ಪರ್ ಬೇಕೇ ಬೇಕು. ಇಲ್ಲಾಂದ್ರೆ ಒಂದು ಎಗ್ ಫ್ರೈ ಮಾಡುವಾಗ ಸಹ ಅದರ ಮೇಲೆ ಒಂದು ಪೆಪ್ಪರ್ ಸ್ಪ್ರಿಂಕಲ್ ಮಾಡಲೇಬೇಕಾಗ್ತದೆ. ಸೊ ನಮ್ಮ ಅರುಣಾ ಮಸಾಲಾದಲ್ಲಿ ರೆಡಿ ಟು ಈಟ್ ಅದು ಕೂಡ ಮಸಾಲಾಸ್ ಇದೆ. ಏನಾದ್ರೂ ಅರ್ಜೆಂಟ್ ಅಲ್ಲಿ ತುಂಬಾ ಐಟಮ್ಸ್ ಮಾಡಕ್ ಆಗ್ಲಿಲ್ಲ, ಸೊ ಪ್ಯಾಕೆಟ್ ತನ್ನಿ, ಕಟ್ ಮಾಡಿ ಹಾಗೆ ಬಿಸಿ ಮಾಡಿ ಸರ್ವ್ ಮಾಡ್ಕೊಳ್ಬಹುದು. ಸೊ ಇದೀಗ ನಮ್ಮ ಮ್ಯಾರಿನೇಟ್ ರೆಡಿ ಆಗಿದೆ. ಎಷ್ಟು ಚಂದ ಕಾಣ್ತಾ ಇದೆ ನೋಡಿ. ಓಕೆ, ಎಸ್. ಈಗ ಈ ಚಿಕನ್ ಅನ್ನು ನಾವು ಇದರಲ್ಲಿ ಸೋಕ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇವೆ. ಅದರ ಮುಂಚೆ ನಾನು ಇದರ ಮೇಲೆ ಒಂದು ಸ್ವಲ್ಪ ಸಾಲ್ಟ್ ಅನ್ನು ಸ್ಪ್ರಿಂಕಲ್ ಮಾಡ್ತಾ ಇದ್ದೇನೆ ಚಿಕನ್ ಮೇಲೆ. ಯಾಕಂದ್ರೆ ನಾನು ಮ್ಯಾರಿನೇಟ್ ಅಲ್ಲಿ ಸಾಲ್ಟ್ ಹಾಕಿಲ್ಲ, ಯಾಕೆಂದ್ರೆ ಕ್ಯೂಬ್ ಅಲ್ಲಿ ಸೀಸನಿಂಗ್ ಅಲ್ಲಿ ಸಾಲ್ಟ್ ಇದೆ, ಸೋಯಾ ಸಾಸ್ ಅಲ್ಲಿ ಸಾಲ್ಟ್ ಇದೆ, ಬಾರ್ಬಿಕ್ಯೂ ಸಾಸ್ ಅಲ್ಲಿ ಇದೆ. ಸೊ ಅದರ ಸಾಲ್ಟ್ ಆದ್ರೆ ಇದಕ್ಕೆ ಈ ಚಿಕನಿನ ಮಾಂಸಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಎಳಿಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ನಾನು ಇದನ್ನು ಸಾಲ್ಟ್ ಅನ್ನು ರಬ್ ಮಾಡ್ತಾ ಇದ್ದೇನೆ. ಆಮೇಲೆ ಈ ಚಿಕನ್ ಅನ್ನು ಈ ಮ್ಯಾರಿನೇಟ್ ಅಲ್ಲಿ ಹೀಗೆ ಚೆನ್ನಾಗಿ ಮುಳುಗಿಸ್ಬೇಕು. ಚಿಕನ್ ಯಾವಾಗಲೂ ಎಷ್ಟು ನಾವು ಮ್ಯಾರಿನೇಟ್ ಮಾಡ್ತೇವೆ ಅಷ್ಟು ಟೇಸ್ಟ್ ಇರುತ್ತೆ. ಮ್ಯಾರಿನೇಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಕವರ್ ಮಾಡಿ ಇಟ್ಟರೆ ಸಹ ಒಳ್ಳೇದು, ಬೆಟರ್ ಟೇಸ್ಟ್. ಆದರೆ ಇಲ್ಲಿ ನಾನು ಟೈಮ್ ಸೇವ್ ಮಾಡೋಕ್ಕೋಸ್ಕರ ಅದನ್ನು ನಾನು ಇನ್ಸ್ಟೆಂಟ್ ಆಗಿ ಮಾಡಿ ತೋರಿಸ್ತಾ ಇದ್ದೇನೆ. ಆದರೆ ಸಹ ನೀವು ಮನೆಯಲ್ಲಿ ಟ್ರೈ ಮಾಡುವಾಗ ಒಂದು 10 to 15 ಮಿನಿಟ್ಸ್ ಒಂದು ಮ್ಯಾರಿನೇಟ್ ಮಾಡಿ ಇಟ್ಟರೆ ಒಳ್ಳೇದು. ಓಕೆ, ಈಗ ಇದು ನಮ್ಮ ಚಿಕನ್ ಈಗ ಮ್ಯಾರಿನೇಟ್ ಆಗಿದೆ. ಈಗ ನೆಕ್ಸ್ಟ್ ನಾವು ಇದನ್ನು ಫ್ರೈ ಮಾಡುವ ಪ್ರೊಸೀಜರ್. ಅದಕ್ಕೆ ಒಂದು ಪ್ಯಾನ್ ಇದೆ. ಗ್ಯಾಸ್ ಆನ್ ಮಾಡ್ಕೊಳ್ಳೋದಲ್ಲ? ಎಸ್, ಐ ಗೆಸ್ ಇದು ಸಾಕಲ್ಲ? ಇದರಲ್ಲಿ ನಾವು ಈಗ ಒಂದು ಸ್ವಲ್ಪ ಸನ್ಫ್ಲವರ್ ಆಯಿಲ್, ಕುಕಿಂಗ್ ಆಯಿಲ್. ಸೊ ನೀವು
ಕಾಂಟಿನೆಂಟಲ್ ಡಿಶ್ ಮಾಡಿ ಇಂಡಿಯನ್ ರೆಸಿಪಿ ಮಾಡಿ Yes, ಎಲ್ಲವೂ fusion. ಎಸ್ ಎಲ್ಲವೂ ಮಾಡೋದಿದ್ರು ಕೂಡ ಅದಕ್ಕೆ ಟೇಸ್ಟ್ ಎನ್ಹಾನ್ಸ್ ಮಾಡೋದು ಅಂತ ಹೇಳಿದ್ರೆ ನಮ್ಮ Sunflower oil. ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಸ್ ಸಾಕಾ? ಓಕೆ. ಆಮೇಲೆ ಈಗ ನಾನು ಈ ಚಿಕನನ್ನು ಇಡ್ತಾ ಇದ್ದೇನೆ. ಲಿಡ್ ಇಟ್ಕೊಳ್ಳೋದ ಹೇಗೆ? ಹೌದು, ಈ ಚಿಕನ್ ಒಂದು ಸ್ವಲ್ಪ ಕುಕ್ ಆಗಬೇಕಾದ್ರೆ, ಬೇಗ ಕುಕ್ ಆಗಬೇಕಾದ್ರೆ ಅದನ್ನು ನಾವು ಕವರ್ ಮಾಡಿ ಒಂದು 5 ಮಿನಿಟ್ಸ್ ಕುಕ್ ಆಗಲಿಕ್ಕೆ ಇಡುವ. ಲಿಡ್ ಇಟ್ಕೊಳ್ಳೋಣ. ಸೊ ಗ್ರಿಲ್ ಏನಾದರೂ ಇದ್ರೆ ಗ್ರಿಲ್ಲಲ್ಲಿ ಮಾಡ್ಕೊಳ್ಬೋದು, ಇಲ್ದಿದ್ರೆ ಈ ಥರ ಆಕ್ಚುಲಿ ಇವಾಗ ನಮಗೆ ಗ್ರಿಲ್ ಪ್ಯಾನ್ಸ್ ಕೂಡ ಸಿಗ್ತದೆ, ನೀವು ನೋಡಿದ್ರೆ ಅದರಲ್ಲಿ ಹೀಗೆ Cuts ಇರುತ್ತೆ. ಇರ್ತದೆ, ಅದರ ಮೇಲೆ ಕೂಡ ನಾವು ಇಟ್ಟು ಮಾಡಬಹುದು. ಈ ಬ್ರಾಯ್ಲರ್ ಚಿಕನ್ ಯೂಸ್ ಮಾಡೋದ್ರಿಂದ ಮತ್ತೆ ಮ್ಯಾರಿನೇಷನ್ ಮಾಡಿ ಇಡುವುದ್ರಿಂದ ಜಾಸ್ತಿ ಟೈಮ್ ಹೋಗುದಿಲ್ಲ, ಅಂದ್ರೆ ಒಂದು 10 ಮಿನಿಟ್ಸ್ ಒಳಗೆ ಅದು ಕುಕ್ ಆಗ್ತದೆ, ಚೆನ್ನಾಗಿ ಕುಕ್ ಆಗ್ತದೆ. ಅದಂದ್ರೆ ಇದು ಚಿಕನ್ ಥೈಸ್ ಇದ್ದ ಕಾರಣ ಸ್ವಲ್ಪ ಫ್ಲೆಶ್ ಜಾಸ್ತಿ ಇರುತ್ತೆ ಅಲ್ಲ, ಅದಕ್ಕೋಸ್ಕರ ನಾವು ಅದು ಒಳಗೆ ಅದು ಸರಿ ಈ ರೀತಿ ಲಿಡ್ ಇಟ್ಟು ಮಾಡಿದ್ರೆ ಎರಡು ಕಡೆ ಕೂಡ ಈಕ್ವಲ್ ಆಗಿ ಬೇಯುತ್ತೆ. ಹೌದೌದು. ಫ್ಲೇಮ್ ಯಾವಾಗಲೂ ಲೋ ಅಲ್ಲಿ ಇರಲಿ, ಯಾಕಂದ್ರೆ ಅದು ಒಳಗಿಂದ ಸರಿ ಕುಕ್ ಆಗಬೇಕಲ್ಲ, ಅದಕ್ಕೆ ಅದನ್ನು ನಾವು ಇದು ಮಾಡಿ ಫ್ಲೇಮ್ ಹೈ ಇಟ್ಟರೆ ಅದು ಹೊರಗಿಂದ ಬರ್ನ್ ಆಗ್ತದೆ, ಒಳಗಿಂದ ಕುಕ್ ಆಗುದಿಲ್ಲ. ಆದರೆ ನಮಗೆ ಅದರ ಫ್ಲೆಶ್ ಸರಿಯಾಗಿ ಕುಕ್ ಆಗ್ತದೆ. ಈಗ ಲಿಡ್ ವಾಪಸ್ ಆಗುತ್ತೆ. ಅದ ನಂತರ ಚಿಕನ್ ಒಟ್ಟಿಗೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ತಾ ಇದ್ದೇನೆ, ಯಾಕಂದ್ರೆ ಅದು ಚಿಕನ್ ಪ್ಲಾಟರ್ ಅಂತ ಹೇಳುವಾಗ ಅದರ ಒಟ್ಟಿಗೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಇದ್ರೆ ಚಂದ ಆಗ್ತದೆ. ಸೊ ಇದು ಒಳ್ಳೆ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ತಯಾರಾಗ್ತಾ ಇದೆ. ಮನೆಯಲ್ಲಿ ಆಗ್ಲೇ ಹೇಳಿದೆ ನಾನು ಇಂಗ್ರೀಡಿಯೆಂಟ್ಸ್ ನೋಡುವಾಗಲೇ ಐ ಕುಡ್ ವಿಜುವಲೈಸ್ ದ ರೆಸಿಪಿ, ಐ ಮೀನ್ ಡಿಶ್. ಕ್ರಿಸ್ಮಸ್ ಅಲ್ಲ, ಏನಾದ್ರೂ ಸ್ಪೆಷಲ್ ಇರಲೇಬೇಕು. ಎಕ್ಸಾಕ್ಟ್ಲಿ. ಇವಾಗ ಇದು ಚಿಕನ್ ಕುಕ್ ಆಗ್ತಾ ಇರುವಾಗ ಅದರ ಜೊತೆಗೆ ನಾನು ಈ ಪೊಟೇಟೊ ವೆಜಸ್ ಅನ್ನು ಸಹ ಹಾಕ್ತೇನೆ ಸೈಡಿಗೆ, ಯಾಕೆಂದ್ರೆ ಇದು ಸಹ ಸ್ವಲ್ಪ ಅದರ ಒಟ್ಟಿಗೆ ಕುಕ್ ಆಗಲಿ. ಸೊ ಅದೇ ಸಾಸಸ್ ಅಲ್ಲಿ ಅದು ಬೇಯಬೇಕು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಖಾಲಿ ಹಾಗೆ ಫ್ಲೆಶ್ ಇದು ಚಿಕನ್ ಇರುವಾಗಲೇ ನಾನು ಹೇಳಿದೆ ಇಟ್ಸ್ ಇನ್ವೈಟಿಂಗ್, ಬಟ್ ಕುಕ್ ಮಾಡಿ ಕೊಡಿ ಅಂತ ಹೇಳಿ. ಸೊ ಬಟ್ ರಿಯಲಿ ಇಟ್ಸ್ ಇನ್ವೈಟಿಂಗ್. ಮತ್ತು ನಾವು ಚಿಕನ್ ಗ್ರೇವಿ, ನಮ್ಮ ಚಿಕನ್ ಅಂದರೆ ನಾರ್ಮಲ್ ನಮ್ಮ ಗ್ರೇವಿ ಎಲ್ಲ ಅದು ನಾವು ಯಾವಾಗಲೂ ಮನೆಯಲ್ಲಿ ಮಾಡ್ತಾ ಇರ್ತೇವಲ್ಲ, ಹಬ್ಬ ಅಂದಮೇಲೆ ಸ್ಪೆಷಲ್ ಬೇಕು ಹೇಳಿದ ಮೇಲೆ ಅದು ನೋಡಲಿಕ್ಕೆ ಈಗ ನಾವು ಲಿಡ್ ಇಡುವ, ಯಾಕಂದರೆ ಅದು ಪೊಟೇಟೋಸ್ ಒಂದು ಸ್ವಲ್ಪ ಕುಕ್ ಆಗಲಿ. ಆ್ಯಕ್ಚುಲಿ ಇದನ್ನು ಒಂದು ಕ್ವಿಕ್ ಆಗಿ ಮಾಡೋದು ಇನ್ನೊಂದು ಪ್ರೊಸೆಸ್ ಇದೆ. ಏನು ಮಾಡ್ಬೋದಂದರೆ ಒಂದು ಪ್ರೆಷರ್ ಕುಕ್ಕರ್ ಇದ್ದರೆ 1 ವಿಸಿಲ್ ನಾವು ಮ್ಯಾರಿನೇಟ್ ಮಾಡಿದ ಚಿಕನ್ ಜಸ್ಟ್ ಒನ್ ವಿಸಿಲ್ ಸ್ಟೀಮ್ ಕೊಟ್ಟು ಆಮೇಲೆ ಪ್ಯಾನ್ ಫ್ರೈ ಮಾಡ್ಬೋದು, ಅದು ಇನ್ನೂ ಬೇಗ ಆಗ್ತದೆ. ಆದರೆ ಇದಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಅಲ್ಲಿ ಡಿಫ್ರೆನ್ಸ್ ಬರ್ತದೆ, ಯಾಕಂದ್ರೆ ನಾವು ಒಂದ್ಸರಿ ಅದು ಸ್ಟೀಮ್ ಹೌದು, ಇದು ಏನಾಗ್ತದೆ ಅಂದ್ರೆ ಅದರ ಜ್ಯೂಸಸ್ ಎಲ್ಲ ಒಂದ್ ಸ್ವಲ್ಪ ಬಿಡ್ತದೆ. ಅದೇ ಇದು ಹೀಗೆ ಫ್ರೈ ಮಾಡೋದ್ರಲ್ಲೇ ರಿಟೇನ್ ಆಗಿರುತ್ತೆ. ಅಂಡ್ ಈ ವೆಜೀಸ್ ಕೂಡ ಅದರ ಒಂದು ಸಾಸಸ್ ಇಂದನೇ ಬೇಯುವಾಗ ಅದರ ಟೇಸ್ಟ್ ಅದರಲ್ಲೂ ಕೂಡ ಇರುತ್ತೆ. ಹೌದೌದು. ಇದೀಗ ನಮ್ಮ ಚಿಕನ್ ಕುಕ್ ಆಗ್ತಾ ಬಂದಿದೆ. ಈಗ ಇದೇ ಪ್ಯಾನಲ್ಲಿ ಈ ಕ್ಯಾರೆಟ್ಸ್ ಮತ್ತು ಮಶ್ರೂಮ್ ಅನ್ನು ನಾನು ಹಾಕ್ತಾ ಇದ್ದೇನೆ. ಎಲ್ಲ ವೆಜಸ್ ಟೈಪ್ ಉದ್ದಕ್ಕೇನೆ ದಪ್ಪಕ್ಕೆ ಕಟ್ ಮಾಡ್ಕೊಳ್ಳೋದು. ಇದಕ್ಕೆ ಒಂದು ಸ್ವಲ್ಪ ಸೀಸನಿಂಗಿಗೆ ಉಪ್ಪು ಹಾಕ್ತಾ ಇದ್ದೇನೆ, ಯಾಕಂದ್ರೆ ಮಶ್ರೂಮ್ ಎಲ್ಲ ಇದೆ ಅಲ್ಲ, ಕ್ಯಾರೆಟ್ ಎಲ್ಲ. ಇದನ್ನು ಕ್ವಿಕ್ ಸ್ಟರ್ ಫ್ರೈ. ಮಶ್ರೂಮ್ ಬೇಗ ಕುಕ್ ಆಗ್ತದೆ, ಒಂದು 5 ಮಿನಿಟ್ಸ್ ಬೇಕಾಗಿಲ್ಲ, ವೆರಿ ಫಾಸ್ಟ್ ಕುಕ್ ಆಗ್ತದೆ. ಇದು ಪೊಟೇಟೋಸ್ ಆಕ್ಚುಲಿ ಆಲ್ರೆಡಿ ಕುಕ್ ಆಗಿದೆ, ಮತ್ತೆ ಕ್ಯಾರೆಟ್ ಒಂದು ಸ್ವಲ್ಪ ಕ್ರಂಚಿ ಇರಬೇಕು. ಈಗ ಈ ಉಳ್ದ ಮ್ಯಾರಿನೇಟ್ ಇದೆ ಅಲ್ಲ, ಇದನ್ನು ನಾವು ವೇಸ್ಟ್ ಮಾಡ್ಬೇಕಂತ ಇಲ್ಲ, ಹಾಕಿ ಹಾಕಿಕೊಳ್ಳಿ. ಒಂದು ಸ್ವಲ್ಪ ನೀರಿದ್ರೆ ಕೊಡಿ, ಇದಕ್ಕೆ
ಹನಿ. ಓಕೆ, ಈಗ ಇದು ಒಂದು ಸ್ವಲ್ಪ ಹನಿಯನ್ನು ಹಾಕ್ತಾ ಇದ್ದೇನೆ. ಇದು ಯಾಕೆಂದರೆ ಇದು ಒಂದು ಜಸ್ಟ್ ಡ್ರಿಸಲ್. ಒಂದು ಗ್ಲೇಸ್ ಕೂಡ ಕೊಡ್ತದೆ. ಅದಕ್ಕೆ ಗ್ಲೇಸ್ ಅಂದರೆ ಒಂಥರ ಶೈನ್. ಆಮೇಲೆ ಆ ಹನಿದು ಒಂದು ಟೇಸ್ಟ್ ಸಹ ಇದರಲ್ಲಿ ಸಾಸಸ್ ಒಟ್ಟಿಗೆ ಮಿಕ್ಸ್ ಆಗಿ ಅದು ಭಾರಿ ಒಂದು ಚಂದ ಫ್ಲೇವರ್ ಕೊಡ್ತದೆ ಅದಕ್ಕೆ ಚಿಕನಿಗೆ. ಸೊ ಲುಕ್ಸ್ ಯಮ್ಮಿ, smells yummy, tastes yummy also, I guess. Yes. It's Christmas. Yeah, Christmas time, celebration time. ಈಗ ನಮ್ಮ ವೆಜಿಟೇಬಲ್ಸ್ ರೆಡಿ ಆಗಿದೆ. ಇದನ್ನೀಗ ನಾವು ಪ್ಲಾಟರ್ ಮೇಲೆ ಸರ್ವ್ ಮಾಡ್ಕೊಳ್ಳುವಂಥದ್ದು. Yes, serving time. We will place the chicken. ಈ ಚಿಕನ್ ಅನ್ನು ಹೀಗೆ ಮೇಲೆ ಇಟ್ಟು ಅದರ ನಂತರ ಈ ಸೈಡಿಗೆ ಈ ವೆಜಿಟೇಬಲ್ಸ್ ಆರ್ ಆಲ್ವೇಸ್ ಗುಡ್ ಫಾರ್ ಹೆಲ್ತ್. ಎಕ್ಸಾಕ್ಟ್ಲಿ. ಕೆಲವು ಮಕ್ಕಳು ವೆಜಿಟೇಬಲ್ಸ್ ತಿನ್ನೋದಂದ್ರೆ ಫಸಿ, ಚಿಕನ್ ಅಂದರೆ ತಿಂತಾರೆ. ಆದರೆ ನೀವು ಈ ಥರ ಮಾಡಿದರೆ ಉಂಟಲ್ಲ, ಆ ವೆಜಿಟೇಬಲ್ಸ್ ಮತ್ತು ಚಿಕನ್ ಎರಡು ಒಟ್ಟಿಗೆ ಈಗ ಕಡೆಯದಾಗಿ ಈ ಚಿಕನ್ ಎಕ್ಸ್ಟ್ರಾಕ್ಟ್ ಜ್ಯೂಸ್, ಇದು ಸಾಸ್. ಈ ಸಾಸ್ ಅನ್ನು ನಾವು ಇದರ ಮೇಲೆ ಹಾಕ್ತೇವೆ. ಫೈನಲ್ ಆಗಿ ಒಂದು ಸ್ವಲ್ಪ ಫ್ರೆಶ್ ಕೊರಿಯಾಂಡರ್ ಲೀವ್ಸ್, ಅನ್ನು ನಾನು ಜಸ್ಟ್ ಹೀಗೆ ಕೈಯಲ್ಲಿ ಇದು ಮಾಡಿ ಸ್ಪ್ರಿಂಕಲ್ ಮಾಡ್ತಾ ಇದ್ದೇನೆ. ಕ್ರಿಸ್ಮಸ್ ಅಲ್ವಾ, ಕ್ರಿಸ್ಮಸ್ ಟ್ರೀ ಕಲರ್ಸ್ ಇರಲಿ ಅದರಲ್ಲಿ. ಎಲ್ಲ ಕಲರ್ಸ್ ಕೂಡ ಇದೆ, ಆರೆಂಜ್, ಗ್ರೀನ್. ಲೆಟ್ ಇಟ್ ಲುಕ್ ಕಲರ್ಫುಲ್. ಇದೀಗ ನಿಮಗಾಗಿ ನಮ್ಮ ಕ್ರಿಸ್ಮಸ್ಸಿಗೆ ಸ್ಪೆಷಲ್ ಚಿಕನ್ ಬ್ರೇಸ್ಡ್ ಲೆಗ್ಸ್ ರೆಡಿ ಆಗಿದೆ. ಚಿಕನ್ ಬ್ರೇಸ್ಡ್ ಲೆಗ್ಸ್, ಕೇಳೋದಕ್ಕೂ ಚೆನ್ನ, ನೋಡೋದಕ್ಕೂ ಚೆನ್ನ, ಟೇಸ್ಟ್ ಇನ್ನೂ ಚೆನ್ನಾಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ಚಿಕನ್ ಬ್ರೇಸ್ಡ್ ಲೆಗ್ಸ್ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಅರೋಮಾ ಅಂತೂ ಸಖತ್ತಾಗಿ ಬರ್ತಾ ಇದೆ. ಸೊ ಕ್ರಿಸ್ಮಸ್ ಟೈಮ್ ಏನಾದರೂ ಸ್ಪೆಷಲ್ ಬೇಕೇ ಬೇಕಲ್ವಾ? ಸೊ ಇದನ್ನು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬ್ರೇಸ್ಡ್ ಚಿಕನ್ ಥೈಸ್ ತಯಾರಿಸೋ ವಿಧಾನ: ಮೊದಲು ಕೋಳಿ ಮಾಂಸದ ತೊಡೆಯ ಭಾಗಕ್ಕೆ ಕಟ್ಸ್ ಮಾಡಿಕೊಳ್ಳಿ. ಮೇಲಿನಿಂದ ಉಪ್ಪು ಉದುರಿಸಿ. ಇನ್ನೊಂದೆಡೆ 1 ಚಮಚ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ಗೆ ಅರ್ಧ ಚಮಚದಷ್ಟು ಬ್ರೌನ್ ಶುಗರ್, ಹೆಚ್ಚಿದ ಶುಂಠಿ, ಬೆಳ್ಳುಳ್ಳಿ, 1 ಚಮಚ ಮೆಣಸಿನ ಪುಡಿ, ಚಿಕನ್ ಕ್ಯೂಬ್ಸ್, 1 ಚಮಚದಷ್ಟು ಮಿಕ್ಸ್ ಹರ್ಬ್ಸ್, ನಿಂಬೆ ರಸ, ಬಾರ್ಬಿಕ್ಯೂ ಸಾಸ್ 2 ಚಮಚ, 1 ಚಮಚ ಸೋಯಾ ಸಾಸ್, ಅರುಣ ಕರಿಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಕೋಳಿ ಮಾಂಸವನ್ನು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ಅರ್ಧ ಗಂಟೆಗಳ ನಂತರ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕೋಳಿ ಮಾಂಸವನ್ನು ಕಾಯಿಸಿಕೊಳ್ಳಿ. ಕೋಳಿ ಸ್ವಲ್ಪ ಬೆಂದ ನಂತರ ಆಲೂಗಡ್ಡೆಯ ಚೂರುಗಳನ್ನು ಹಾಕಿ ಬೇಯಿಸಿಟ್ಟುಕೊಳ್ಳಿ. ಕೋಳಿ ಹಾಗೂ ಆಲೂಗಡ್ಡೆ ಬೆಂದ ನಂತರ ಅದೇ ಎಣ್ಣೆಯಲ್ಲಿ ಕ್ಯಾರೆಟ್ ಹಾಗೂ ಮಶ್ರೂಮ್ ಚೂರುಗಳನ್ನು ಹಾಕಿ ಚಿಟಿಕೆ ಉಪ್ಪು ಉದುರಿಸಿ ಉಳಿದ ಸಾಸನ್ನು ಹಾಕಿ ಬೇಯಿಸಿ. ಸ್ವಲ್ಪ ಬೆಂದ ನಂತರ ಅರ್ಧ ಚಮಚ ಜೇನುತುಪ್ಪ ಹಾಕಿ 1-2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಎಲ್ಲವನ್ನು ಒಟ್ಟಿಗೆ ಸರ್ವ್ ಮಾಡಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ. ಈಗ ತಯಾರ್ ಕ್ರಿಸ್ಮಸ್ ಸ್ಪೆಷಲ್ ಬ್ರೇಸ್ಡ್ ಚಿಕನ್ ಥೈಸ್. ಯಾ ಮೇಡಮ್, ಯಮ್ಮಿ ಟೇಸ್ಟಿ ರೆಸಿಪೀಸ್ ರೆಡಿಯಾಗಿದೆ. ಸೊ ಐ ಆಮ್ ರೆಡಿ ಟು ಟೇಸ್ಟ್. ಎಸ್. ಸೊ ಹೌ ಅಬೌಟ್ ಯು? ಡೆಫಿನೆಟ್ಲಿ ನಾನು ಕೂಡ ಟೇಸ್ಟ್ ಮಾಡಬೇಕಲ್ಲ. ಅಲ್ಲ, ಅಡುಗೆ ಮಾಡಿದವ್ರಿಗೆ ಟೇಸ್ಟ್ ನೋಡೋದಕ್ಕೆ ಮನ್ಸು ಬರಲ್ಲ ಅಂತೆ. ಬರಲ್ಲ, ಆದ್ರೆ ಹೇಗೆ ಆಗಿದೆ ಅಂತ ಒಂದು ಕ್ಯೂರಿಯಾಸಿಟಿ ಇರ್ತದೆ ಅಲ್ಲ. ಎಕ್ಸಾಕ್ಟ್ಲಿ. ಸೊ ಟೇಸ್ಟ್ ನೋಡಿ ಮೇಡಮ್. ಯಾವುದು ಫಸ್ಟ್ ನೋಡಿ? ನೀವು ಫಸ್ಟ್. ಯಾವುದು ಫಸ್ಟ್ ನೀವು ಚಿಕನ್ ಟೇಸ್ಟ್ ಮಾಡಿ ಆಮೇಲೆ ಸ್ವೀಟ್ ತಿನ್ನಿ. ಡನ್. ಸೊ ಒಟ್ಟಿಗೆ ಟೇಸ್ಟ್ ನೋಡೋಣ. ಅದರ ಸ್ಕಿನ್ ಇರೋದ್ರಿಂದ ವಿ ನೀಡ್ ಅ ನೈಫ್ ಅಲ್ಲ.
ಕರೆಕ್ಟಾಗಿ ಬಂದಿದೆ ತಗೊಳ್ಳಿ. ಯೂಶಲಿ ರೆಸ್ಟೋರೆಂಟ್ಸ್ ಅಲ್ಲಿ ಸಹ ಮನೆಯಲ್ಲಿ ಸಹ ಹಾಗೆ ಅಲ್ಲ, ಒಂದು ಫೋಕ್ ಆ್ಯಂಡ್ ನೈಫ್ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಆ ಸಾಸಸ್, ಎಸ್, ಸೊ ಐ ಲವ್ ದ ಸಾಸಸ್. ಎಸ್, ಅದು ಸಾಸ್ ಜೊತೆಗೆ ತಿನ್ನಬೇಕು. Superb. My favorite is this mushroom. Wow. Yummy, crunchy. Very tasty. ಅದ್ಭುತವಾಗಿದೆ. ವೆರಿ ಟೇಸ್ಟಿ. ರೆಸ್ಟೋರೆಂಟ್ಗೆ ಹೋಗ್ಬೇಕಂತ ಇಲ್ಲ, ಮನೇಲಿ ಈ ಥರ. ಸೊ ಮೇಡಮ್, ನೆಕ್ಸ್ಟ್ ಪಾರ್ಟಿ ಯಾವಾಗ? ಈಗ ಇದು ರೆಡಿ ಮಾಡಿಕೊಡಿ. ಆಸಮ್, ವೆರಿ ಟೇಸ್ಟಿ. ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂತೂ ಸೂಪರ್. ಸೊ ಇದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ಇಟ್ಸ್ ಈವನ್ ದಿಸ್ ಈಸ್ ಆಲ್ಸೋ ಇನ್ವೈಟಿಂಗ್ ಸ್ವೀಟ್ಸ್. ಓಕೆ, ಸೊ ತಗೊಳ್ಳಿ. ಥ್ಯಾಂಕ್ ಯು. ಸೊ ಚಿಯರ್ಸ್ ಅಂಟುತ್ತಾ ಏನು? ಚಿಯರ್ಸ್. ವೆರಿ ನೈಸ್. ಚಾಕ್ಲೇಟ್ಸ್ ಎಲ್ಲ ಬಾಯಲ್ಲಿ ಅಂಟುತ್ತೆ. ಆಲ್ಮಂಡ್ ಆಲ್ಮಂಡ್ ಸಿಗ್ತಾ ಇದೆ. ಅದರ ಒಳಗಿರುವಂಥ ಒಂದು ಪೀನಟ್ ಸ್ಟಫಿಂಗ್ ಅಸ್ಸಾಮ್, ತುಂಬ ಟೇಸ್ಟಿಯಾಗಿದೆ. ವೆರಿ ಟೇಸ್ಟಿ. ಐ ಲವ್ಡ್ ಇಟ್. ಆ್ಯಕ್ಚುಲಿ ಇದನ್ನೆಲ್ಲ ತಿನ್ನುವಾಗ ಮಾತಾಡಬಾರ್ದು, ತಿಂತಾ ಇರ್ಬೇಕು ಸುಮ್ಮನೆ. ಆವಾಗ ಗೊತ್ತಾಗುತ್ತೆ ಅದು ಟೇಸ್ಟಿ ಆಗಿದೆ ಅಂಥೇಳಿ. ತುಂಬ ಚೆನ್ನಾಗಿದೆ. ಕ್ರಿಸ್ಮಸ್ ಅಂತೂ ನಂದು ಸೂಪರ್ ಆಗಾಯಿತು. ಸೊ ಆಸಮ್ ರೆಸಿಪೀಸ್, ಟೇಸ್ಟಿ ರೆಸಿಪಿ. ಐ ಲವ್ಡ್ ಇಟ್. ನಿಮ್ಗೆ ಹೇಗೆ ಅನಿಸ್ತು? ಕುಕ್ ಮಾಡಿ, ಅದು ಕೂಡ ನೀವಾಗೇ ಬಂದು ನನಗೆ ಈ ಸ್ಯಾಂಟಾ ಆಗಿದ್ದೀರಿ ಇವತ್ತು ನೀವು, ಅಲ್ವಾ? ಹೌದು. ಸೊ ಐ ಲವ್ಡ್ ಇಟ್. ಥ್ಯಾಂಕ್ ಯು ಸ್ಯಾಂಟಾ. ವೆಲ್ಕಮ್. ಸೊ ಆಸಮ್. ಸೊ ತುಂಬ ಹಿಡಿಸ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನನಗೆ ನೀವು ಸ್ಯಾಂಟಾ ಆದರೆ ನಿಮಗೆ ನಾನು ಸ್ಯಾಂಟಾ ಈಗ. ಸೊ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ರಿ. ಕ್ರಿಸ್ಮಸ್ ಅಂದಮೇಲೆ ಗಿಫ್ಟ್ಸ್ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ವೆರಿ ಯೂಸ್ಫುಲ್ ಫಾರ್ ಕುಕಿಂಗ್. ಎಸ್. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಒಂದು ಬೇರೆ ಏನಾದರೂ ಗಿಫ್ಟ್ ಕೊಟ್ಟರೆ ಅವತ್ತೇ ಏನಾದರೂ ನೋಡ್ತೀವಿ, ಏನಾದರೂ ರೇರ್ಲಿ ಯೂಸ್ ಮಾಡ್ತೀವಿ. ಇದಂತೂ ಪ್ರತಿನಿತ್ಯ ಯೂಸ್ ಮಾಡುವಂಥದ್ದು ಕುಚ್ಚಲಕ್ಕಿ. ನಮ್ಮ ಊಟಕ್ಕೆ ಹಸಿವಾಗುವಾಗ ನೆನಪಾಗೋದು ಅಂತ ಹೇಳಿದ್ರೆ ಕುಚ್ಚಲಕ್ಕಿ. ತಿಂಡಿ ಕೂಡ ಮಾಡ್ಬೋದು. ಎಸ್, ಎಕ್ಸಾಕ್ಟ್. ಯಾವುದಕ್ಕೂ ಯೂಸ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಮತ್ತೊಮ್ಮೆ ಹ್ಯಾಪಿ ಕ್ರಿಸ್ಮಸ್. ಆ್ಯಂಡ್ ನಮ್ಮ ವೀಕ್ಷಕರಿಗೂ ಕೂಡ ಹ್ಯಾಪಿ ಕ್ರಿಸ್ಮಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.